ಸಂಗದೂರನಿ ಏಕದಂತನಿ ಲೋಕಖ್ಯಾತನಿ ಏಕವಾಕ್ಯ ಪ್ರವೀಣನಿ ಏಕವಿಂಶತಿ ಪತ್ರ ಪೂಜಿತ ಅನೇಕ ವಿಘ್ನ ವಿನಾಯಕ ಶರಣು ಬೆನಕನೇ ಕನಕರೂಪನಿ ಕಾಮಿನಿ ಸಂಗದೂರನಿ ವಕ್ರತುಂಡನಿ ಮಹಾಕಾಯನಿ ಆದ್ಯ ಕೋಟಿ ಪ್ರದೀಪನಿ ಚಕ್ರಧರಾ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರಧಾರಣಿ ಶರಣು ಬೆನಕನಿ ಕನಕರೂಪನಿ ಕಾಮಿನಿ ಸಂಗದೂರನಿ ಮೂಷಿಕಾಸನ ಶೇಷಭೂಷಣ ಅಶೇಷ ವಿಘ್ನನಾಶಕ ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನಿ ಕನಕರೂಪನಿ ಕಾಮಿನಿ ಸಂಗದೂರನಿ ಶ್ಯಾಮನ ಪ್ರೀತಿ ಪುತ್ರನಿ ಶರಣು ಜನರಿಗೆ ಮಿತ್ರನಿ ಶರಣು ಬೆನಕನಿ ಕನಕರೂಪನಿ ಕಾಮಿನಿ ಸಂಗದೂರನಿ ಕಾಮಿನಿ ಸಂಗದೂರನಿ. ಸಂಗೀತ ತಂಡದವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಬಂದಂತ ನಮ್ಮ ಅತಿಥಿಗಳನ್ನು ಗೌರವಿಸಲಿಕ್ಕೆ ಬರಲಿದ್ದಾರೆ ನಮ್ಮ JCI ಕವಿತಾ ಅವರು, ಗಂಗೋತ್ರಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು. ಈ ಮಂಗಳ ಗಂಗೋತ್ರಿ ಕೊಣಾಜೆ ವಲಯ ಹಾಗೂ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಕೊಣಾಜೆ ಹಾಗೂ ವಿಜಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ರಿಜಿಸ್ಟರ್ಡ್ ಬ್ಯಾಂಕ್ ಆಫ್ ಬರೋಡಾ ಸಂಯೋಜನಾ ಸಂಸ್ಥೆ ಮತ್ತು ಬ್ಯಾಂಕ್ ಆಫ್ ಬರೋಡಾ ಕೊಣಾಜೆ ಬ್ರಾಂಚ್ ಇದರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಸ್ವಾವಲಂಬನೆ ಮತ್ತು ಸ್ವಉದ್ಯೋಗ ತರಬೇತಿ ಶಿಬಿರ, ಸಾಲ ಸೌಲಭ್ಯಗಳ ಬಗ್ಗೆ ಇಲಾಖಾ ಹಾಗೂ ಬ್ಯಾಂಕ್ ವತಿಯಿಂದ ಮಾಹಿತಿ ಶಿಬಿರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ JCI ಮಂಗಳ ಗಂಗೋತ್ರಿ ಇದರ ಅಧ್ಯಕ್ಷರಾದಂತಹ, ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ JC ಡಾಕ್ಟರ್ ನರಸಿಂಹಯ್ಯ ಎನ್ ಇವರಿಗೆ ನಮ್ಮ ಗಂಗೋತ್ರಿ ಸಂಜೀವಿನಿ ಒಕ್ಕೂಟದ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಮತಿ ಪೂರ್ಣಿಮಾ ಇವರು ಹೂಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂತಹ ಶ್ರೀಯುತ ಲತೇಶ್ ಜಿ, ಹಣಕಾಸು ಸಾಕ್ಷರತಾ ಸಲಹೆಗಾರರು, ಹಣಕಾಸು ಸಾಕ್ಷರತಾ ಕೇಂದ್ರ ಅಮೂಲ್ಯ ಮಂಗಳೂರು. ಇವರಿಗೂ ಕೂಡ ನಮ್ಮ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಹಾಗೂ JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಮತಿ ಚೈತ್ರ ಇವರು ಹೂಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಅನಿತಾ ಪಿಂಟೋ, ಮ್ಯಾನೇಜರ್ ಕ್ರೆಡಿಟ್ ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ವಿಭಾಗ ಮಂಗಳೂರು. ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಕೊಣಾಜೆ ಹಾಗೂ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಕೊಣಾಜೆ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಯುತ ಕಮಲಾಕ್ಷರು, ನಮ್ಮ ಮಾಜಿ JCI ಮಂಗಳ ಗಂಗೋತ್ರಿ ಅಧ್ಯಕ್ಷರು, ಇವರು ಹೂಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ಇಲಾಖಾ ವತಿಯ ಅನುದಾನಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಸುಬ್ರಹ್ಮಣ್ಯ, ವ್ಯವಸ್ಥಾಪಕರು NR1 ತಾಲೂಕು ಪಂಚಾಯತ್ ಮಂಗಳೂರು. ಇವರಿಗೆ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಹಾಗೂ JCI ಮಂಗಳ ಗಂಗೋತ್ರಿ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಮತಿ ವಂದನಾ ಇವರು ಹೂಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವ ಮುಖ್ಯ ಅತಿಥಿಯಾಗಿ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಆದ ಶ್ರೀಯುತ ಡೆರಿಕ್ ಡಿಸೋಜಾ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ JCI ಮಂಗಳ ಗಂಗೋತ್ರಿ ಕೊಣಾಜೆ ಹಾಗೂ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಕೊಣಾಜೆ ಇದರ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಯುತ ಪದ್ಮಶ್ರೀ ಇವರು ಹೂಬೊಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಆರಿಫ್ ಕಲ್ಕಟ್ಟ, JCI ಮಂಗಳ ಗಂಗೋತ್ರಿ ಇದರ ಕಾರ್ಯದರ್ಶಿಗಳು. ಇವರಿಗೆ ಹಾರ್ದಿಕವಾದ JCI ಮಂಗಳ ಗಂಗೋತ್ರಿ ಹಾಗೂ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಇವರ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಇವರಿಗೆ ಶ್ರೀಯುತ ನಾವು ರೆಹಮಾನ್ ಇವರು ಬಂದು
ಹೂಬೊಕ್ಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಪ್ತಸ್ವರ ಕಲಾ ಕೇಂದ್ರ ಸದಸ್ಯರಾದ ವರದರಾಜ್ ಅವರು, ಹಾಗೆ ಇನ್ನೊಬ್ಬರು ಟಿವಿ ಆರ್ಟಿಸ್ಟ್ ಆದಂತಹ ಅಜಯ್ ಕುಮಾರ್ ಅವರಿದ್ದಾರೆ. ಹಾಗೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗಂಗೋತ್ರಿ ಸಂಜೀವ ಕೂಡ ಸದಸ್ಯರು, ಹಾಗೆ ಎಲ್ಲ ಇವತ್ತಿನೆಂಥ ಸಂಪನ್ಮೂಲ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಕೂಡ ಹಾರ್ದಿಕವಾದ ಸ್ವಾಗತ, ಅವಕಾಶಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ನರಸಿಂಹ ಎನ್ ಅಧ್ಯಕ್ಷರು, JCI ಮಂಗಳ ಗಂಗೋತ್ರಿ ಕೊಣಾಜೆ ಇವರಿಂದ ನಮ್ಮ ಉದ್ಘಾಟನೆ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ನಮ್ಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಏನು ಸಮುದಾಯ ಇದೆ ಅದರ ಅಭಿವೃದ್ಧಿಗಾಗಿ ಶ್ರಮಿಸ್ತಿರುವಂತಹ NGOಗಳಾಗಿರ್ಬೋದು, ಈಗ ವಿಜಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಆಗಿರ್ಬೋದು, JCI ಆಗಿರ್ಬೋದು, ಇಂಥ ಸಮಾನ ಮನಸ್ಕರ ಗುಂಪು ಸೇರ್ಕೊಂಡು ಇವತ್ತೊಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸಮುದಾಯ ಬೆಳಿಬೇಕು, ಇದರಿಂದ ಏನಂತ ಹೇಳಿದ್ರೆ ನಮ್ಮ ದೇಶದ ಅಭಿವೃದ್ಧಿಗೆ ಇದೊಂದು ಸಾಧಕ ಆಗ್ತದೆ ಅಥವಾ ನಮಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಮಾಡಿದ್ದಾರೆ. ನಾನು ಬಂದಿರುವಂಥದ್ದು ಹಣಕಾಸು ಸಾಕ್ಷರತಾ ಕೇಂದ್ರ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ ಇಂದ. ನಮ್ದು ಕೂಡ ಹಾಗೆ ಇಳಿದಂತ ಸರ್ಕಾರೇತರ ಸಂಸ್ಥೆಗಳ ಜೊತೆ ಸೇರ್ಕೊಂಡು ಹಣಕಾಸು ಸಾಕ್ಷರತೆಯ ಬಗ್ಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಕೂಡ ಅಷ್ಟೇ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇರುವಂತದ್ದು, ನಾವು ಸಾಲವನ್ನ ಪಡಿಬೇಕು ಅಂತಿದ್ರೆ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯ ಜೊತೆ ನಮ್ಮ ಸಂಬಂಧವನ್ನ ಬೆಳೆಸಬೇಕು ಅಂತಿದ್ರೆ ಮುಖ್ಯವಾಗಿ ನಾವೇನಂತ ಹೇಳಿದ್ರೆ ಹಣಕಾಸು ಸಾಕ್ಷರರಾಗಿರ್ಬೇಕಾಗ್ತದೆ. ಇದರ ಮೂಲಕ ಏನಂತ ಹೇಳಿದ್ರೆ ನಮ್ಮ ಸ್ವಾವಲಂಬಿ ಜೀವನಕ್ಕೆ ಏನಂತ ಹೇಳಿದ್ರೆ ಏನು ಸಾಲ ಸೌಕರ್ಯಗಳು ಬೇಕು ಬ್ಯಾಂಕಿಂದ ಅಥವಾ ಹಣಕಾಸು ನೆರವುಗಳು ಬೇರೆ ಬೇರೆ ಸರ್ಕಾರದ ಇಲಾಖೆಗಳ ಮೂಲಕ ಏನ್ ಸಿಗ್ತದೆ ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಹಣಕಾಸು ಡೈರಿ ಅನ್ನುವಂಥದ್ದು ಇರ್ಬೇಕು. ನಾನು ಪ್ರತಿ ಬಾರಿ ಕೂಡ ಇಲ್ಲಿ ಸ್ವಸಹಾಯ ಗುಂಪುಗಳಿಗೆ ವಿಸಿಟ್ ಮಾಡುವಾಗ ಹೇಳ್ತೇನೆ, ನನ್ನ ಆದಾಯದ ಬಗ್ಗೆ ಅರಿವಿರ್ಬೇಕು ನನಗೆ ಮೊದಲನೇದಾಗಿ. ನಂತರ ಖರ್ಚು ವೆಚ್ಚಗಳು, ನನ್ನ ಖರ್ಚುಗಳೇನು ಇದೆ ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು. ನಂತರ ನನ್ನ ಸೇವಿಂಗ್ಸ್, ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಅದು ಕೂಡ ನಾವು ಉಳಿತಾಯ ಮಾಡುವಂತ ಜಾಗ ಕೂಡ ಸುರಕ್ಷಿತವಾಗಿರ್ಬೇಕು. ಎಲ್ಲಿ ಅಂತ ಕೇಳಿದ್ರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ಉಳಿತಾಯಗಳು ಇರಬೇಕು, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪರ್ಮಿಷನ್ ಹೊಂದಿರುವ ಬ್ಯಾಂಕ್ಗಳಲ್ಲಿ ನಮ್ಮ ಉಳಿತಾಯ ಇರಬೇಕು. ಯಾಕಂತ ಹೇಳಿದ್ರೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಡೆಪಾಸಿಟರ್ಸ್ ಇನ್ಶೂರೆನ್ಸ್ ಕವರ್ ಆಗ್ತದೆ, ಮತ್ತೆ ಇದರ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹತೋಟಿ ಇರ್ತದೆ. ಹಾಗಾಗಿ ನಮ್ಮ ಹಣ ಸುರಕ್ಷಿತವಾಗಿರ್ತದೆ, ಭವಿಷ್ಯದಲ್ಲಿ ಲಾಭವನ್ನ ಪಡಿಬಹುದು. ಇಷ್ಟು ಮಾತ್ರ ಅಲ್ಲದೆ ಸಾಕಷ್ಟು ಸೌಕರ್ಯಗಳನ್ನ ಬ್ಯಾಂಕ್ಗಳು ಕೊಡ್ತಾ ಇದೆ. ಈಗ ಕೇವಲ ಹಿಂದೆ ಇದ್ದಾಗೆ ಬ್ಯಾಂಕ್ ಯಾರಿಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳ್ತಾರೆ ಅದು ಶ್ರೀಮಂತರಿಗೆ ಮಾತ್ರ ಅಂತ ತುಂಬ ಹಿಂದೆ. ಈಗಾಗಲ್ಲ, ಜನಸಾಮಾನ್ಯ ಕೂಡ ಖಾತೆಯನ್ನ ತೆರೆಯುವಾಗ ಆಗಿದೆ. ಸಾಕಷ್ಟು ಸೌಲಭ್ಯಗಳು, ಕೇವಲ ಉಳಿತಾಯ ಮಾಡುದು ಅಥವಾ ಹಣ ವರ್ಗಾವಣೆ ಮಾಡುದು, ಸಾಲ ಪಡೆಯುವಂಥದ್ದು ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಸೌಕರ್ಯಗಳು ಸರ್ಕಾರದಿಂದ ಬರುವಂತ ಯಾವುದೇ ಸೌಲಭ್ಯಗಳು DBT ಮೂಲಕ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಬ್ಯಾಂಕ್ಗಳ ಮೂಲಕ ಸಿಗ್ತಾ ಇದೆ. ಬ್ಯಾಂಕುಗಳು ಕೇವಲ ಅಷ್ಟು ಮಾತ್ರ ಅಲ್ಲದೆ ಪಿಂಚಣಿ ಯೋಜನೆಗಳನ್ನ ಕೊಡ್ತಾ ಇದೆ, ಆರೋಗ್ಯ ವಿಮೆಗಳನ್ನ ಕೊಡ್ತಾ ಇದೆ, ಅಪಘಾತ ವಿಮೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಭದ್ರತೆ ಯೋಜನೆಗಳು, ಸರ್ಕಾರದ ಎಲ್ಲ ಸಾಮಾಜಿಕ ಭದ್ರತೆ ಯೋಜನೆಗಳನ್ನ ಬ್ಯಾಂಕ್ ಗ್ರಾಹಕರಿಗೆ ತುಂಬಾ ಸುಲಭವಾಗಿ ಸರಳವಾಗಿ ಕೊಡುವಂತ ಕೆಲಸವನ್ನ ಬ್ಯಾಂಕ್ಗಳು ಮಾಡ್ತಾ ಇದೆ. ಹಾಗಾಗಿ ಇದ್ರೆಲ್ಲದರ ಅರಿವು ನಮ್ಗಿರ್ಬೇಕು. ಇದ್ರ ಮೂಲಕ ಏನು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಸೌಕರ್ಯಗಳನ್ನ ಪಡಿಬಹುದು. ಈಗ ಮುಖ್ಯವಾಗಿ ಹೇಳಿದಾದ್ರೆ ಹಣಕಾಸು ಡೈರಿ ನನ್ನ ಹತ್ರ ಇದೆ ಅಂತಿದ್ರೆ, ಅಥವಾ ನೀವೊಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತೀರಿ ಅಂತಿದ್ರೆ, ಭವಿಷ್ಯದಲ್ಲಿ ಸ್ವಂತ ಉದ್ದಿಮೆ ಮಾಡ್ಬೇಕು, ನಾನು ಏನಂತ ಹೇಳಿದ್ರೆ ಸ್ವಾವಲಂಬಿ ಜೀವನ ನಡೆಸಬೇಕು ಅಂತಿದ್ರೆ, ಮುಖ್ಯವಾಗಿ ನೀವೀಗ ಸ್ವಸಹಾಯ ಗುಂಪಿನ ಮಹಿಳೆಯರಾಗಿದ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಅವಕಾಶಗಳಿರ್ತದೆ. ನಿಮ್ಮ ಉಳಿತಾಯಗಳಾಗಿರ್ಬೋದು, ಸಾಲವನ್ನ ಪಡಿಬಹುದು. 6 ತಿಂಗಳು ಸರಿಯಾಗಿ ನೀವು ಸಾಲವನ್ನ ಉಳಿತಾಯವನ್ನ ಮಾಡಿದ್ರೆ ನಿಮ್ಮ ಉಳಿತಾಯದ ಆಧಾರದ ಮೇಲೆ ಏನಂತ ಹೇಳಿದ್ರೆ ಬ್ಯಾಂಕ್ಗಳು ಫೈನಾನ್ಸ್ ಮಾಡ್ತದೆ. ನಿಮ್ಮ ಉಳಿತಾಯದ ಸಾಮಾನ್ಯವಾಗಿ ಹೇಳಿದ್ರೆ 4 ಪಟ್ಟಿನಷ್ಟು ಪ್ರಾರಂಭದಲ್ಲಿ ಕೊಡ್ತಾರೆ. ನಂತರ ಏನಾದ್ರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಂಡು ನಾವು ಗುಂಪಿನ ಸದಸ್ಯರು ಸೇರ್ಕೊಂಡು ಏನಾದ್ರು ಉದ್ದಿಮೆ ಮಾಡ್ತೇವೆ ಅಂತಿದ್ರೆ ಅದಕ್ಕೂ ಕೂಡ ಸಾಲ ಸೌಕರ್ಯವನ್ನ ಕೊಡ್ತಾರೆ. ಆ ಸ್ವಸಹಾಯ ಗುಂಪಿನ ಸಾಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದನ್ನು ಬಳಕೆ ಮಾಡ್ಬೋದು. ಇದರ ಜೊತೆಗೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ವಿಮಾ ಸೌಕರ್ಯ, ಇನ್ಶೂರೆನ್ಸ್ ಕೂಡ ಅಷ್ಟೇ. ನಾವೆಲ್ಲ ಮುಖವೇ ಮಾಡ್ತಾ ಇರ್ಲಿಲ್ಲ ಆ ಕಡೆ, ಯಾಕಂತ ಹೇಳಿದ್ರೆ ಪ್ರೀಮಿಯಂ ತುಂಬಾ ಜಾಸ್ತಿ ಇದೆ, ಅದು ನಮಗೆ ಪಡೆಯುವುದು ಅಸಾಧ್ಯ ಅಂತ ಇತ್ತು. ಈಗ ಏನಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇದೆ, 2015ರಲ್ಲಿ ಬಂದಿರುವಂತದ್ದು ಭಾರತ ಸರ್ಕಾರದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ. ನಾವು ಜಸ್ಟ್ 20 ರೂಪಾಯಿ ಪಾವತಿ ಮಾಡಿದ್ರೆ 2 ಲಕ್ಷ ರೂಪಾಯಿ ಮೊತ್ತದ ಅಪಘಾತ ವಿಮೆ ಸಿಗುವಂತದ್ದು. ಇದು ಬಂದು ಇಷ್ಟು ವರ್ಷಗಳಾಗಿದ್ರು, ಇಷ್ಟು ಬ್ಯಾಂಕ್ಗಳು ಪ್ರಚಾರ ಮಾಡಿದ್ರು ಕೂಡ ಇನ್ನೂ ಇದರ ಬಗ್ಗೆ ಅರಿವಿರುವುದಿಲ್ಲ, ಪಡ್ಕೊಂಡಿರುವುದಿಲ್ಲ. ದಯವಿಟ್ಟು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸೇರ್ಕೊಳ್ಳಿ. ಇದು ಏನು ಯೋಜನೆ ಅಂತ ಸಂಕ್ಷಿಪ್ತವಾಗಿ ಹೇಳ್ತೇನೆ. 18ರಿಂದ 70 ವರ್ಷದ ಒಳಗಿನವರು ಭಾರತೀಯ ಪ್ರಜೆ ಉಳಿತಾಯ ಖಾತೆ ಹೊಂದಿರುವವರು
ಸುಲಭವಾಗಿ ತಮ್ಮ ಬ್ಯಾಂಕಿನಲ್ಲಿ ಈ ಯೋಜನೆಗೆ ಸೇರ್ಕೊಳ್ಬಹುದು. ಸೇರ್ಕೊಂಡ್ರೆ ಏನು ಲಾಭ? ನಾನು ಈ ಯೋಜನೆಗೆ ಸೇರ್ಕೊಂಡ್ರೆ ಎಲ್ಲಿಯಾದ್ರೂ ಆಕಸ್ಮಿಕ ದುರ್ಘಟನೆಯಲ್ಲಿ, ಈಗ ಸಾಮಾನ್ಯವಾಗಿ ನಾವೆಲ್ಲ ಅಸಂಘಟಿತ ವಲಯದಲ್ಲಿ ದುಡಿಮೆ ಮಾಡ್ತೇವೆ, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ವ್ಯವಹಾರ ಕೆಲಸಗಳನ್ನ ಮಾಡ್ತೇವೆ. ಅಂತ ಸಂದರ್ಭದಲ್ಲಿ ಕೆಲಸ ಕಾರ್ಯ ಮಾಡುವಾಗ ಆಯ ತಪ್ಪಿ ಬಿದ್ದು ಕಣ್ಣು, ಕೈ, ಕಾಲು, ಕಿವಿ ಏನಾದ್ರೂ ಹೋದ್ರೆ, ಅಥವಾ ರಸ್ತೆ ಅಪಘಾತ, ಸಿಡಿಲು ಬಡಿಯುವಂಥದ್ದು, ಹಾವು ಕಚ್ಚುವಂಥದ್ದು, ಇಂತಹ ಸಂದರ್ಭದಲ್ಲಿ ಅಂಗನ್ಯೂನ್ಯತೆ ಅಥವಾ ಜೀವಹಾನಿ ಆದ್ರೆ 2 ಲಕ್ಷ ರೂಪಾಯಿ ವಿಮಾ ಪರಿಹಾರ ನಮಗೆ ಅಥವಾ ನಮ್ಮ ಕುಟುಂಬದ ಸದಸ್ಯರಿಗೆ, ನಾಮಿನಿಗೆ ಸಿಗುವಂತ ವ್ಯವಸ್ಥೆ. ಜಸ್ಟ್ ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಜೂನ್ ಇಂದ ಮೇ ಅಂತ್ಯಕ್ಕೆ ಕೊನೆಗೊಳ್ತದೆ. ಮೇ ಅಂತ್ಯ ಅಥವಾ ಜೂನ್ ಪ್ರಥಮ ವಾರದಲ್ಲಿ ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇದ್ರೆ ಆಟೋ ರಿನ್ಯೂವಲ್ ಆಗ್ತಾ ಇರ್ತದೆ. 70 ವರ್ಷ ತನಕ ಈ ಯೋಜನಾ ಸೌಲಭ್ಯವನ್ನು ನಾವು ಪಡಿಬಹುದು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ನೋಂದಣಿ ಮಾಡ್ಕೊಳ್ಳಿಲ್ಲ, ನಮ್ಮ ಸಮೀಪದ BOB ಕೋಣಾಜೆ ಬ್ರಾಂಚ್ ಅಲ್ಲಿ ಇದು ಅವಕಾಶ ಇದೆ, ನೀವು ನೋಂದಣಿಯನ್ನ ಮಾಡ್ಕೊಳ್ಬಹುದು. ಇನ್ನೊಂದಿರುವಂತದ್ದು ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತೇಳಿ, ಇದೊಂದು ಲೈಫ್ ಇನ್ಶೂರೆನ್ಸ್. ಈಗ ಅಪಘಾತದಿಂದ ಏನೋ ತೊಂದರೆ ಆದ್ರೆ ನಂಗೆ 20 ರೂಪಾಯಲ್ಲಿ ಕವರ್ ಆಗ್ತದೆ. ಈ ಜೀವ ವಿಮೆಯಲ್ಲಿ ಏನಂತ ಹೇಳಿದ್ರೆ ಅಪಘಾತ ಸಹಿತವಾಗಿ ಸಹಜ ಸಾವು, ಕೋವಿಡ್ ಬಂತು, ಹಾರ್ಟ್ ಅಟ್ಯಾಕ್ ಆಯ್ತು, ಯಾವುದೋ ಮಾರಣಾಂತಿಕ ಕಾಯಿಲೆಗಳಿಂದ ತೀರ್ಕೊಂಡೆ ಅಥವಾ ಅಪಘಾತದಿಂದ ತೀರ್ಕೊಂಡ್ರು ಕೂಡ 2 ಲಕ್ಷ ರೂಪಾಯಿ ವಿಮಾ ಪರಿಹಾರ ಕುಟುಂಬದ ಸದಸ್ಯರಿಗೆ ಸಿಗುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಇಲ್ಲಿ ಏನಂತ ಹೇಳಿದ್ರೆ 18 ರಿಂದ 50 ವರ್ಷದ ಒಳಗಿನವರು ನೋಂದಣಿಯನ್ನ ಮಾಡ್ಕೊಳ್ಬಹುದು. 50 ವರ್ಷದ ಒಳಗೆ ಸೇರ್ಕೊಂಡಿದ್ರೆ ನಾವು 55 ವರ್ಷ ತನಕ ಈ ಯೋಜನೆಯಲ್ಲಿ ಮುಂದುವರಿಯುವಂತ ಅವಕಾಶ ಈ ಯೋಜನೆ ನಮಗೆ ಕೊಡ್ತಾ ಇದೆ. ನಂತರ ಇದರಲ್ಲಿ ವಾರ್ಷಿಕವಾಗಿ 436 ರೂಪಾಯಿ ಪಾವತಿ ಮಾಡ್ಲಿಕ್ಕೆ ಇರ್ತದೆ, ವಿಮಾ ಪ್ರೀಮಿಯಂ ಅನ್ನ ಪಾವತಿ ಮಾಡ್ಲಿಕ್ಕೆ ಇರ್ತದೆ. ಇದು ಕೂಡ ಅಷ್ಟೇ ಜೂನ್ ಇಂದ ಮೇ ಅಂತ್ಯದವರೆಗೆ ಇರ್ತದೆ, ಆಟೋ ರಿನ್ಯೂವಲ್ ಆಗ್ತಾ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು. ಇದು ಕೂಡ ಅಷ್ಟೇ, ಈ 2 ಯೋಜನೆಯನ್ನ ಎಲ್ಲಿಯಾದ್ರೂ ಒಂದು ಕಡೆ ಸೇರ್ಕೊಂಡ್ರೆ ಸಾಕು. ನನ್ನ ವ್ಯವಹಾರ ಇರುವಂತದ್ದು ಕೋಣಾಜೆ BOB ಬ್ಯಾಂಕ್ ಅಲ್ಲಿ, ಮತ್ತೊಂದು ಕಡೆ ಅಕೌಂಟ್ ಇದೆ, ಅಲ್ಲಿ ನಾನು ಪಡಿಬೇಕಿಲ್ಲ. ಎಲ್ಲಿಯಾದ್ರೂ ಒಂದು ಕಡೆ ಮಾತ್ರ ಈ ಯೋಜನೆಗೆ ಸೇರ್ಕೊಳ್ಳಿಕ್ಕೆ ನಾವು ಅರ್ಹರಾಗಿರುವಂತದ್ದು, ಇದನ್ನು ನಾವು ಪಡೆದ್ರೆ ಆಯ್ತು. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಪರಿವಾರ, ಹೆಚ್ಚಿನವ್ರು ತಿಳ್ಕೊಳ್ತಾರೆ ನಾನೊಬ್ಬ ಮಾಡಿದ್ರೆ ನಮ್ಮ ಮನೆಯವರಿಗೆಲ್ರಿಗೂ ಕವರ್ ಆಗ್ತದೆ ಅಂತ ಹೇಳಿ, ಅಂತ ಗೊಂದಲಗಳಿರ್ತದೆ. ಏನಿಲ್ಲ, ವ್ಯಕ್ತಿಗತವಾಗಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರು ಕೂಡ ಈ ಯೋಜನೆಗೆ ಸೇರ್ಕೊಳ್ಬಹುದು. ಏನಾದ್ರೂ ತೊಂದರೆಗಳಾದ ಸಂದರ್ಭದಲ್ಲಿ ವಿಮಾ ಪರಿಹಾರ ಪಡಿಬಹುದು. ಇನ್ನು ನಮ್ಮ ಸಾಮಾನ್ಯ ಹಳ್ಳಿ ಪ್ರದೇಶದಲ್ಲಿ ತಪ್ಪು ಕಲ್ಪನೆ ಇದೆ, ಅವು ಇನ್ಶೂರೆನ್ಸ್ ಇಂಕಂಚ ಆವುಡು ಯಾನ್ ಮನ್ಪೂಜಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂತದ್ದು ಆಗ್ಬೇಕು ಅಂತಲ್ಲ. ಭವಿಷ್ಯದಲ್ಲಿ ಉದಾಹರಣೆಗೆ ಈಗ ನಾನು ಮಾಡಿಸ್ಕೊಂಡಿದ್ದೇನೆ, ನನ್ನ ದುಡಿಮೆಯಿಂದ ನನ್ನ ಕುಟುಂಬ ಪರಿವಾರ ಜೀವನ ನಡೆಸ್ತಾ ಇದ್ದಾರೆ. ನನಗೇನಾದ್ರೂ ತೊಂದರೆ ಆದ್ರೆ ನನ್ನ ನಂಬಿಕೊಂಡಿರುವವರಿಗೆ ಅಥವಾ ನನ್ನ ಪರಿವಾರದವರಿಗೆ ಸ್ವಲ್ಪ ಆರ್ಥಿಕ ನಷ್ಟವನ್ನ ಭರಿಸಲಿಕ್ಕೆ ಈ ವಿಮೆಗಳು ಸಹಕಾರಿಯಾಗಿರುವಂಥದ್ದು. ಈಗ ವಾಹನ ನಾವು ಶೋರೂಮ್ ಇಂದ ಖರೀದಿ ಮಾಡ್ತೇನೆ ಅಂತಿದ್ರೆ ಅದು ಶೋರೂಮ್ ಇಂದ ಕೆಳಗೆ ಇಳಿಸ್ಬೇಕಾದ್ರೆ ಅಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತೇವೆ, ಅಷ್ಟು ಜಾಗ್ರತೆ ವಹಿಸ್ಕೊಳ್ತೇವೆ. ಹಾಗಾಗಿ ನಮ್ಮ ಜೀವಕ್ಕೂ ಅಷ್ಟು ಬೆಲೆಯನ್ನ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಮತ್ತೆ ನನ್ನ ಹತ್ರ ಸ್ವಲ್ಪ ಅನುಕೂಲ ಇದೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮೊತ್ತದ ವಿಮಾವನ್ನ ಪಡಿಲಿಕ್ಕೆ ಅವಕಾಶ ಇದ್ರೆ ಖಂಡಿತವಾಗ್ಲೂ ನೀವು ಅದನ್ನ ಪಡಿಬಹುದು. ಏನೂ ಸಾಧ್ಯ ಇಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಇದರನ್ನಾದ್ರೂ ನಾವು ವಿಮೆಯನ್ನ ಪಡೆಯುವಂತ ಅವಶ್ಯಕತೆ ಇರ್ತದೆ. ಹಾಗಾಗಿ ದಯವಿಟ್ಟು ಈ ವಿಮಾ ಸುರಕ್ಷೆ ಬಗ್ಗೆ ಅರಿವಿರ್ಲಿ, ಇದಕ್ಕೆ ಸೇರ್ಕೊಳ್ಳಿ. ಮತ್ತೆ ಪೆನ್ಷನ್ ಕೂಡ ಅಷ್ಟೇ, ಅಟಲ್ ಪೆನ್ಷನ್ ಅಂತೇಳಿ ಯೋಜನೆ ಇದೆ. ಇದು ಕೂಡ ಭಾರತ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಬರುವಂತದ್ದು. 18 ರಿಂದ 40 ವರ್ಷದ ಒಳಗಿನವ್ರು ಸೇರ್ಕೊಂಡ್ರೆ ನಮ್ಮ 60 ವರ್ಷದ ನಂತರ ವೃದ್ಧಾಪ್ಯದಲ್ಲಿ 1 ರಿಂದ 5 ಸಾವಿರ ನಾವು ಆಯ್ಕೆ ಮಾಡ್ಕೊಂಡಷ್ಟು ಪಿಂಚಣಿಯನ್ನ ಪಡೀಲಿಕ್ಕಿದೆ. ಇದಕ್ಕೆ ತಿಂಗಳಿಗೆ ಮಾಸಿಕವಾಗಿ ನಮ್ಮ ಏಜ್ ಮತ್ತೆ ನಾನು ಎಷ್ಟು ಪಿಂಚಣಿ ಮೊತ್ತ ಆಯ್ಕೆ ಮಾಡ್ಕೊಂಡಿದ್ದೇನೆ ನೋಡಿ, 1 ರಿಂದ 5 ಸಾವಿರ ಅಷ್ಟನ್ನ ಮಾಸಿಕವಾಗಿ ಪಿಂಚಣಿಯನ್ನ ಪ್ರೀಮಿಯಂ ಅನ್ನ ಪಾವತಿ ಮಾಡಿದ್ರೆ ಪಿಂಚಣಿಯನ್ನ ಪಡೆಯುವಂತ ಅವಕಾಶ. ಹಾಗಾಗಿ ಇದರ ಸದುಪಯೋಗವನ್ನ ಕೂಡ ಪಡ್ಕೊಳ್ಳಿ. ಜೊತೆಗೆ ಇಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಕಾಣ್ತಾ ಇದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಇದೆ. ಮೊದಲು ಪೋಸ್ಟ್ ಆಫೀಸ್ ಮಾತ್ರ ಇತ್ತು, ಈಗ ನಮ್ಮ ಬ್ಯಾಂಕ್ಗಳಲ್ಲಿ ಸೌಲಭ್ಯ ಇದೆ. ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗ್ಬೇಕು, ಅವರ ಭವಿಷ್ಯತ್ತಿನಲ್ಲಿ ಹಣಕಾಸಿನ ಕೊರತೆಯಿಂದಾಗಿ ಅವರು ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಈ ಸುಕನ್ಯಾ ಸಮೃದ್ಧಿ ಖಾತೆ ಇದೆ, ಸ್ಪೆಷಲ್ ಅಕೌಂಟ್ ಇದು. ಇದರಲ್ಲಿ ಏನು ನೀವು ಉಳಿತಾಯ ಮಾಡ್ತೀರಿ, ಇದಕ್ಕೆ ಆಕರ್ಷಕ ಬಡ್ಡಿ ದರ ಇರ್ತದೆ. ಯಾರು ಖಾತೆ ತೆರಿಬಹುದು? ಇವತ್ತು ಹುಟ್ಟಿದ ಹೆಣ್ಣು ಮಗುವಿನಿಂದ ಹಿಡಿದು 10 ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಈ ಖಾತೆಯನ್ನು ತೆರೀಲಿಕ್ಕೆ ಅವಕಾಶ ಇದೆ. ವಾರ್ಷಿಕವಾಗಿ ಕನಿಷ್ಠ 250 ರೂಪಾಯಿ, ಗರಿಷ್ಠ 1.5 ಲಕ್ಷ ಎಷ್ಟು ಸಾಮರ್ಥ್ಯ ಇದೆ ನಮಗೆ ಅಷ್ಟನ್ನ ಪಾವತಿ ಮಾಡಿದ್ರೆ ಆಕರ್ಷಕ ಬಡ್ಡಿ ದರ ಇರ್ತದೆ. ಈಗ ಪ್ರಸ್ತುತ ವರ್ಷದಲ್ಲಿ 7.1 ಬಡ್ಡಿ ದರ ಸುಕನ್ಯಾ ಸಮೃದ್ಧಿ 7.6 ಬಡ್ಡಿ ದರ ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ದೊರೀತಾ ಇದೆ. ಹಾಗಾಗಿ ದಯವಿಟ್ಟು ಈ ಖಾತೆಯ ಸದುಪಯೋಗವನ್ನು ಕೂಡ ಪಡೆಯಿರಿ. ನಮಗೆ ಕೂಡ ಅಷ್ಟೇ, ದೀರ್ಘಾವಧಿ ಉಳಿತಾಯ ಮಾಡೋದಾದ್ರೆ PPF ಖಾತೆ ಇದೆ, ಗಂಡು ಮಕ್ಕಳಿದ್ರೆ ಅದನ್ನು ಮಾಡ್ಬೋದು, ಅಥವಾ ಬೇರೆ ಬೇರೆ ಈಗ ಫಿಕ್ಸೆಡ್ ಡೆಪಾಸಿಟ್ ಇಂಥ ಯೋಜನೆಗಳಿದೆ. ಇದರ ಸದುಪಯೋಗವನ್ನು ನೀವು ಪಡಿಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಇಂಥದ್ರಲ್ಲೆಲ್ಲ ನಾವು ಮಾಡ್ಕೊಂಡಿದ್ರೆ, ನಾನು ಖಾತೆ ಇದೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರೆ ನಮಗೆ ಸಾಲ ಪಡೆಯುವಂಥದ್ದು ಕೂಡ ಸುಲಭ. ನನ್ನ ಖಾತೆ ಇನ್ಆಕ್ಟಿವ್ ಆಗಿದೆ, ಸಡನ್ ಆಗಿ ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೇನೆ, ಸಾಲ ಕೊಡಿ ಅಂತ ಕೇಳ್ತೇನೆ, ಉದ್ದೇಶದ ಬಗ್ಗೆ ಸರಿ ಹೇಳಲಿಕ್ಕಾಗದಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ತೊಡಕಾಗುವಂಥದ್ದು ಇರ್ತದೆ. ಹಾಗಾಗಿ ಇಂಥ ಯೋಜನೆಗಳಲ್ಲಿ ಸಣ್ಣ ಪುಟ್ಟ ಸೇವಿಂಗ್ಸ್ ಇದ್ರೆ ಮ್ಯಾನೇಜರ್ಗೆ ಅಥವಾ ವ್ಯವಸ್ಥಾಪಕರಿಗೆ ವಿಶ್ವಾಸ ಬರ್ತದೆ, ಇವರಿಗೆ ಸ್ವಲ್ಪ ಹಣಕಾಸು ಅರಿವಿದೆ, ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಹಣವನ್ನು ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿರ್ತದೆ.
ಮತ್ತೆ ಇಂಥ ಸಂಘಗಳಲ್ಲಿ ಈಗ ಉದಾಹರಣೆಗೆ ಸಂಜೀವಿನಿ ಆಗಿರ್ಬೋದು ಅಥವಾ ಇಂಥ NRLM ಮೂಲಕ ಅನೇಕ ಸ್ವಾವಲಂಬಿ ಉದ್ದಿಮೆ ಮಾಡಲಿಕ್ಕೆ ತರಬೇತಿಗಳನ್ನ ಕೊಡ್ತಾರೆ. ಅವರು ಬೇರೆ ಬೇರೆ ಸರ್ಕಾರದ ಇಲಾಖೆ, ಈಗ KVK ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಥವಾ BVT ಸಂಸ್ಥೆಗಳಿದೆ. ಇದರ ಮೂಲಕ ನಮ್ಮ ಆದಾಯವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ತರಬೇತಿಗಳನ್ನ ಕೊಡ್ತಾರೆ. ಪೂರಕವಾಗಿ ಸಾಲವನ್ನ ಪಡಿಬೇಕು ಅಂತಿದ್ರೆ ಅನೇಕ ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತದೆ. ಅದರ ಬಗ್ಗೆ ಹೇಳುದಾದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಸ್ವಸಹಾಯ ಗುಂಪಿನಲ್ಲಿ ಸಾಲವನ್ನ ಪಡಿಬಹುದು. ಮೊದಲನೇದಾಗಿ ಆಂತರಿಕ ಸಾಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ನೀವು ಬ್ಯಾಂಕ್ ಲಿಂಕೇಜ್ ಅನ್ನ ಮಾಡ್ಕೊಳ್ಬಹುದು, ಇದರ ಮೂಲಕ ಸಾಲವನ್ನ ಪಡಿಬಹುದು. ಅದಲ್ಲದೆ ಇಷ್ಟೆಲ್ಲ ಆಯ್ತು, ನಾನು ವ್ಯಾಪಾರನ ಸ್ವಂತದ್ದು ಏನಾದ್ರೂ ಮಾಡಬೇಕು, ಒಂದು ಯೂನಿಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತಿದ್ರೆ ಅದರಲ್ಲಿ ಕೂಡ ಅಷ್ಟೇ ಮುಖ್ಯವಾಗಿ ಹೇಳುದಾದ್ರೆ ಬೇರೆ ಬೇರೆ ನಿಗಮಗಳಿರ್ತದೆ. ಉದಾಹರಣೆಗೆ ಹೇಳುದಾದ್ರೆ ನಾನೀಗ OBC ಕ್ಯಾಟಗರಿಗೆ ಬರ್ತೇನೆ ಅಂತಿದ್ರೆ ದೇವರಾಜ ಅರಸು ನಿಗಮ ಅಂತ ಇರ್ತದೆ. ಇಲ್ಲಿ ಕೂಡ ಅಷ್ಟೇ ಸ್ವಂತ ಉದ್ದಿಮೆಗೆ ಬೇರೆ ಬೇರೆ ಸಾಲ ಸೌಲಭ್ಯಗಳು ಇರ್ತದೆ. ಇದನ್ನ ಪಡಿಬೇಕು ಅಂತಿದ್ರೆ ನೇರವಾಗಿ ನಾನು ಬ್ಯಾಂಕಿಗೆ ಹೋಗುದಲ್ಲ. ಆ ನಿಗಮಗಳು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ನೋಟಿಫಿಕೇಶನ್ ಅನ್ನು ಹೊರಡಿಸ್ತದೆ. ಸ್ವಂತ ಉದ್ದಿಮೆ ಮಾಡುವಂತವರಿಗೆ ಅವರಿಗೆ ಇಷ್ಟು ಮೊತ್ತದ ಸಾಲ ಸೌಲಭ್ಯವನ್ನ ಕೊಡ್ತೇವೆ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ. ನಂತರ ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನಂತರ ಬ್ಯಾಂಕಿನಿಂದ ಪ್ರೀ ಸ್ಯಾಂಕ್ಷನ್ ಲೆಟರ್ ಅಂತ ಹೇಳ್ತಾರೆ. ಅಂದ್ರೆ ಸಾಲವನ್ನ ಪಡೆಯುವ ಮೊದಲಾಗಿ ಕೊಡಬಹುದು ಅಂತ ಹೇಳಿ ಮ್ಯಾನೇಜರ್ ಒಂದು ಒಪ್ಪಿಗೆ ಪತ್ರ ಕೊಟ್ಟಾಗೆ ಇದರ ಆಧಾರದ ಮೇಲೆ ಅವರು ನಮ್ಮನ್ನ ಈ ಸಾಲ ಸೌಕರ್ಯವನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ನಂತರ ಏನಂತ ಹೇಳಿದ್ರೆ ಅಗತ್ಯ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕೋ ಅದನ್ನ ಬ್ಯಾಂಕಿಗೆ ಸಲ್ಲಿಕೆ ಮಾಡಿ ಸಾಲ ಸೌಲಭ್ಯವನ್ನ ಪಡಿಬಹುದು. ಇಲ್ಲಿ ಸಬ್ಸಿಡಿ ಕೂಡ ಅಷ್ಟೇ ನೇರವಾಗಿ ಬ್ಯಾಂಕ್ಗಳು ಕೊಡುವುದಲ್ಲ, ನಿಗಮ ಏನಿರ್ತದೆ ಅದು ಕೊಡುವಂಥದ್ದು. ಈಗ ನಾನು ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಪಡೆಯೋದಂದ್ರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಇರ್ತದೆ, ಅಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ನಮಗೆ ಸ್ವಂತ ಉದ್ದಿಮೆಗೆ ಸಾಲ ಸೌಲಭ್ಯಗಳು ಇರ್ತದೆ. ಇದು ಕೂಡ ಅಷ್ಟೇ ಜೂನ್ ಜುಲೈ ತಿಂಗಳಲ್ಲಿ ಬರುವಂಥದ್ದು, ಇದನ್ನು ಪಡಿಬಹುದು. ಇನ್ನು ವಿಶೇಷವಾಗಿ ಮಹಿಳೆಯರಿಗೆ ಹೇಳುದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಉದ್ಯೋಗಿನಿ ಅಂತ ಸ್ಕೀಮ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಕೂಡ ಅಷ್ಟೇ ನಾವೇನಾದ್ರೂ ಸ್ವಂತ ಉದ್ಯಮ ಮಾಡೋದಿದ್ರೆ 3 ಲಕ್ಷ ತನಕ ಸಾಲ ಸೌಲಭ್ಯ ಕೊಡ್ತಾರೆ. ನಾವು ವಿಶೇಷ ವರ್ಗದಲ್ಲಿದ್ರೆ SC ST ಇಂಥ ಕ್ಯಾಟಗರಿಯಲ್ಲಿದ್ರೆ 50% ಪ್ರೋತ್ಸಾಹಧನ ಸಬ್ಸಿಡಿ ಪಡೆಯುವಂತ ಅವಕಾಶ ಕೂಡ ಇರ್ತದೆ. ಇದರಲ್ಲಿ ಕೂಡ ಅಷ್ಟೇ ನಾನು ನೇರವಾಗಿ ಬ್ಯಾಂಕಿಗೆ ಅಪ್ಲೈ ಮಾಡೋದಲ್ಲ, ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಥವಾ ನಿಮ್ಮ ಅಂಗನವಾಡಿ ಸಮೀಪದ ಅಂಗನವಾಡಿ ಟೀಚರ್ಸ್ ಹತ್ರ ಮಾಹಿತಿಯನ್ನ ಪಡ್ಕೊಂಡು ಸೂಪರ್ವೈಸರ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಇದಕ್ಕೆ ಒಂದು ಕಮಿಟಿ ಇರ್ತದೆ. ಅವರು ನೀವು ಅರ್ಜಿ ಸಲ್ಲಿಕೆ ಮಾಡಿದ ಕೂಡ ಒಂದೊಂದು ಕ್ಯಾಟಗರಿಗೆ ಇಷ್ಟಿಷ್ಟು ಕೊಡಬೇಕು ಅಂತ ಮೊದಲು ಅಲೌಟ್ ಆಗಿರ್ತದೆ. ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ದು ಸೆಲೆಕ್ಟ್ ಆಗಿದ್ರೆ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿಕೊಂಡು ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯವನ್ನ ಪಡೆಯುವಂತ ಅವಕಾಶ ಇರ್ತದೆ. ನಂತರ ನಿಮಗೆ ಪ್ರೋತ್ಸಾಹಧನವನ್ನ ಕೂಡ ಪಡೆಯುವಂತ ಅವಕಾಶವನ್ನ ಈ ಉದ್ಯೋಗಿನಿ ಸ್ಕೀಮ್ ಅಲ್ಲಿ ಪಡಿಬಹುದು. ಹಾಗಾಗಿ ಇದರ ಸದುಪಯೋಗ ಪಡಿಬಹುದು. ಒಂದು ವೇಳೆ ನನಗೆ ಸಿಗದಿದ್ರೆ, ಈ ಸಲ ಸಿಗದಿದ್ರೆ, ಅವರು ಇಲಾಖೆಯಲ್ಲಿ ಹೇಳುವಾಗ ಏನು ಅಂತ ಹೇಳಿದ್ರೆ ಮುಂದಕ್ಕೆ ಈ ಸಲ ನಂಗೆ ಸಿಗದಿದ್ರೆ ನೆಕ್ಸ್ಟ್ ಇಯರ್ಗೆ ಏನು ಬರ್ತದೆ ನೋಡಿ, ಆವಾಗ ನೀವು ಎಲ್ಲಿಯಾದ್ರೂ ಮಾಡುದಿದ್ರೆ ನಿಮ್ಮನ್ನು ಕೂಡ ಕೊಟ್ಟು ಈ ಸಾಲ ಸೌಕರ್ಯವನ್ನ ಕೊಡುವಂತ ಅವಕಾಶವನ್ನ ಕೊಡ್ತಾರೆ. ಇದಲ್ಲದೆ ಈಗ ನಾವು ಮಹಿಳಾ ಸ್ವಸಹಾಯ ಗುಂಪಿನಲ್ಲಿದ್ದೇವೆ, ನಾವು ತಿನ್ನುವಂತ ಐಟಮ್ ಈಗ ಆಹಾರ ಉತ್ಪನ್ನದಲ್ಲಿ ಏನಾದ್ರೂ ಮಾಡುದಿದ್ರೆ ವಿಶೇಷವಾಗಿ ಈ ಯೋಜನೆಗಾಗಿ PMFME ಅಂತ ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತೇಳಿ, ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಂತೇಳಿ. ಉದಾಹರಣೆಗೆ ಈಗ ಹಳ್ಳಿ ಪ್ರದೇಶದಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಸಾಮಾನ್ಯವಾಗಿ ಅಲ್ವಾ, ಅದನ್ನೇ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಬ್ರ್ಯಾಂಡ್ ಆಗಿ ಮಾರಾಟ ಮಾಡೋದಿದ್ರೆ ಅದಕ್ಕೆ ಬ್ಯಾಂಕುಗಳು ಪ್ರೋತ್ಸಾಹವನ್ನ ಕೊಡ್ತದೆ, ಸಾಲವನ್ನ PMFME ಯೋಜನೆ ಮೂಲಕ ಕೊಡ್ತಾ ಇದೆ. ಅಥವಾ ನಾವು ಗುಂಪಿನಲ್ಲಿ ಸೇರ್ಕೊಂಡು ಮಾಡ್ತೇವೆ ಅಂತಿದ್ರೆ ಅದಕ್ಕೂ ಕೂಡ PMFME ಯಲ್ಲಿ ಸಾಲ ಸೌಲಭ್ಯವನ್ನ ಕೊಡ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ PMFME ಯಲ್ಲಿ ತಿನ್ನುವಂತ ಐಟಮ್ ಆಹಾರ ಉತ್ಪನ್ನವನ್ನು ಏನಾದ್ರೂ ಬ್ರ್ಯಾಂಡ್ ಮಾಡಿ ಮಾರಾಡುತ್ತಿದ್ರೆ ಈ ಯೋಜನೆಯಲ್ಲಿ ಸಾಲವನ್ನ ಪಡಿಬಹುದು. ಇದರಲ್ಲಿ ಏನು ಅಂತ ಹೇಳಿದ್ರೆ ವಿಶೇಷ ಏನು ಅಂತ ಹೇಳಿದ್ರೆ ಕೇವಲ ಆಹಾರ ಉದ್ದಿಮೆಗೆ ಬೇಕಾದಂತ ಏನು ರಾ ಮೆಟೀರಿಯಲ್ಸ್ ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತ ಮೆಷಿನರಿ ಬೇಕು, ಪ್ಯಾಕಿಂಗ್ ಮೆಷಿನ್ ಬೇಕು ಅಥವಾ ಪ್ರಿಂಟಿಂಗ್ ಏನಾದರೂ ಡಿವೈಸ್ ಬೇಕು, ಅದಕ್ಕೂ ಕೂಡ ಸಾಲ ಸೌಕರ್ಯವನ್ನ PMFME ಯಲ್ಲಿ ಪಡೆಯುವಂತ ಅವಕಾಶ ಇರುತ್ತೆ. ತರಬೇತಿಗಳು ಕೂಡ ಅಷ್ಟೇ, ಇದಕ್ಕೆ ನೋಡಲ್ ಡಿಪಾರ್ಟ್ಮೆಂಟ್ ಆಗಿ ಕೃಷಿ ಇಲಾಖೆ ಇರುವಂತದ್ದು, ಇವರು ಕೂಡ ಅಷ್ಟೇ ಬೇರೆ ಬೇರೆ ತರಬೇತಿಯನ್ನು ಕೊಡ್ತಾರೆ. ಇಲ್ಲಿ ಜೀವನ್ ಸರ್ ಇದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು. ಈಗ ಮೀನಿನ ಉಪ್ಪಿನಕಾಯಿ, ಮೀನಿನ ಚಕ್ಲಿ ಮಾಡಿ ಎಷ್ಟು 60 ಲಕ್ಷ ಅಲ್ಲ ಸರ್, 60 ಲಕ್ಷದ 30 ಲ್ಯಾಕ್ಸ್ ಇದೆ NRLM ಮೂಲಕ ಮಾಡಿ ಈಗ ಅವರು ಯಶಸ್ವಿ ಉದ್ದಿಮೆದಾರರಾಗಿದ್ದಾರೆ. ಇದು ಕೂಡ PMFME ಯಲ್ಲಿ ಮಾಡಿ ಅವರು ಮಾಡಿರುವಂಥದ್ದು. ಅವರ ಈಗ ಸಾಲವನ್ನು ಸರಿ ಮರುಪಾವತಿ ಮಾಡ್ತಾ ಇದ್ದಾರೆ, ಸ್ವಂತ ಬಿಸ್ನೆಸ್ ಅನ್ನು ಅವರು ರನ್ ಮಾಡ್ತಾ ಇದ್ದಾರೆ. ಅವರು ಸಂಜೀವಿನಿ ಗುಂಪಿನ ಮಹಿಳೆಯರು ಕೂಡ PMFME ಅಂಡರ್ ಸಾಲ ಮಾಡಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಇಂಡಿವಿಜುವಲ್ ಆಗಿ ಮಾಡೋದಿದ್ರೆ 10 ಲಕ್ಷದವರೆಗೆ ಸಾಲ ಸೌಕರ್ಯವನ್ನ ಕೊಡ್ತಾರೆ. ಇದರಲ್ಲಿ 35% ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಇದೆ, 15% ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಇದೆ. ಇನ್ನು ಬಡ್ಡಿ ದರ ಹೇಳಿದಾದ್ರೆ ಬ್ಯಾಂಕಿಂದ ಬ್ಯಾಂಕ್ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅಂದಾಜು ಹೇಳಿದಾದ್ರೆ 11ರಿಂದ 12% ನಷ್ಟು ಬಡ್ಡಿ ದರ ಇರ್ತದೆ. ಇದನ್ನ ನೀವು ಸಾಲ ಸೌಕರ್ಯವನ್ನ PMFME ಯಲ್ಲಿ ಪಡೆಯುವಂತ ಅವಕಾಶ ಇರ್ತದೆ. ನಂತರ ಗುಂಪಿನಲ್ಲಿ ಮಾಡುದಿದ್ರು ಕೂಡ ಅದಕ್ಕೂ ಕೂಡ PMFME ಯಲ್ಲಿ ಅವಕಾಶ ಇರ್ತದೆ. ನೀವು ಗುಂಪಿನವ್ರು ಸೇರ್ಕೊಂಡು ಏನಾದ್ರೂ ಆಹಾರ ಉದ್ದಿಮೆ ಮಾಡ್ತೀರಿ ಅಂದ್ರೆ ಲೇಬರ್ ಫೋರ್ಸ್ ನಿಮ್ಮೊಳಗೆ ಸಿಗ್ತದೆ, ಅಂಥದ್ದು ಮಾಡುದಿದ್ರು ಕೂಡ PMFME ಯಲ್ಲಿ ಸಾಲ ಸೌಕರ್ಯವನ್ನ ಪಡಿಬಹುದು. ಇನ್ನು ಕೃಷಿ ಸಂಬಂಧಿಸಿದಂತೆ
ನಾವು ಕೃಷಿಕರು, ಸ್ವಲ್ಪ ಕೃಷಿ ಭೂಮಿ ಇದೆ, ನಿಮ್ಮ ಹತ್ರ ಸ್ವಂತ ಇಲ್ಲದಿದ್ರು ಲೀಸಿಗೆ ತಗೊಳ್ತೀರಿ, ಅಥವಾ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೇನೆ, ದನ ಖರೀದಿ ಮಾಡಿದ್ದೇನೆ, ಅದಕ್ಕೆ ನಿರ್ವಹಣೆಗೆ ಖರ್ಚು ಬರ್ತದೆ. ಅಂದ್ರೆ ಹುಲ್ಲು ತರಬೇಕು, ಅಥವಾ ಹಿಂಡಿ ಹಾಕ್ಬೇಕು, ಅಥವಾ ವೈದ್ಯರ ಸಲಹೆಗಳು ಬೇಕಾಗ್ತದೆ. ಆವಾಗ ಏನಾಗ್ತದೆ, ಬಹುಪಾಲು ರೈತರಲ್ಲಿ ಏನ್ ಮಾಡ್ತಾರೆ, ಕೈ ಸಾಲ ಮಾಡುವಂಥದ್ದು, ಅದಕ್ಕೆ ಬಡ್ಡಿ ಕಟ್ಟುವಂಥದ್ದು ಜಾಸ್ತಿ ಆಗ್ತದೆ. ಇದನ್ನ ತಪ್ಪಿಸ್ಬೇಕು ಅಂತೇಳಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ಸೌಲಭ್ಯವನ್ನ ಕೊಟ್ಟಿದ್ದಾರೆ. ಅಂದ್ರೆ ರೈತರಿಗೆ ಒಂದು ಅವನು ಏನೆಲ್ಲ ಕೃಷಿ ಮಾಡ್ತಾನೆ ಅದಕ್ಕೆ ಎಲ್ಲ ಪೂರಕವಾಗಿ ಸಾಲ ಸೌಕರ್ಯವನ್ನು ಒದಗಿಸುವಂಥದ್ದು. KCC ಲೋನ್ ಅಂತ ಕರೀತಾರೆ, ಕ್ರೆಡಿಟ್ ಕಾರ್ಡ್ ಅಂತ ಸಹ ಕರೀಬಹುದು. ಇದೇನಂತ ಹೇಳಿದ್ರೆ, ರೈತ ತಾನು ಏನೆಲ್ಲ ಬೆಳೆ ಬೆಳಿತಾನೆ ಅದರ ವಿವರಗಳನ್ನ ಬ್ಯಾಂಕ್ ನಲ್ಲಿ ಶೇರ್ ಮಾಡ್ಕೊಳ್ಳೋದು, ಹೇಳುವಂತ ನನ್ನ ಹತ್ರ ಇಷ್ಟು ಕೃಷಿ ಭೂಮಿ ಇದೆ, ಅಡಿಕೆ ಇಷ್ಟಿದೆ, ತೆಂಗು ಇಷ್ಟಿದೆ, ರಬ್ಬರ್ ಇಷ್ಟಿದೆ, ಅಥವಾ ನನ್ನ ಹತ್ರ ಕೋಳಿ ಇಷ್ಟಿದೆ, ಕುರಿ ಇದೆ, ಎಲ್ಲ ಮಾಹಿತಿಯನ್ನ ಕೊಡುವಂಥದ್ದು. ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಡಿಸೈಡ್ ಆಗಿರ್ತದೆ. ಇಂಥ ಬೆಳೆಗೆ ಇಷ್ಟು ಬೆಳೀತಾ ಇದ್ರೆ ಇಷ್ಟು ಸಾಲ ಸೌಕರ್ಯವನ್ನು ಕೊಡ್ಬೋದು ಅಂತ ಮ್ಯಾನೇಜರ್ ಹೇಳ್ತಾರೆ. ನಿಮ್ಮ ವಿವರ ಕೊಟ್ಟ ಕೂಡಲೇ ಮ್ಯಾನೇಜರ್ ನಿಮ್ಗೆ ಇಷ್ಟು ಸಾಲವನ್ನ ಕೊಡ್ಬೋದು ಅಂತ ಹೇಳ್ತಾರೆ. ಸಾಲ ಕೊಡೋದು ಅಂತ ಹೇಳಿದ್ರೆ ರೈತರನ್ನ ಸಾಲಕ್ಕೆ ದೂಡುದಲ್ಲ. ಈ KCC ಕಾರ್ಡ್ ಅಲ್ಲಿ ಒಂದು ಲಿಮಿಟ್ ಸೆಟ್ ಮಾಡಿ ಕೊಡ್ತಾರೆ. ನಿಮಗೆ ಎಷ್ಟು ಹಣಕಾಸು ಅಗತ್ಯ ಇದೆ ಅಷ್ಟನ್ನ ಮಾತ್ರ ಬಳಕೆ ಮಾಡಬಹುದು. ವಾರ್ಷಿಕವಾಗಿ ಸರಿಯಾಗಿ ಮರುಪಾವತಿ ಮಾಡಿದ್ರೆ ನಿಮಗೆ ಏನು ಅಂತ ಹೇಳಿದ್ರೆ 3% ಬಡ್ಡಿ, 4% ನಷ್ಟು ಬಡ್ಡಿ ವಿನಾಯಿತಿ ಇರ್ತದೆ. 4% ಬಡ್ಡಿಯಲ್ಲಿ ನಿಮಗೆ ಸಾಲ ಸೌಕರ್ಯವನ್ನ KCC ಕಾರ್ಡ್ ಅಲ್ಲಿ ಪಡೆಯುವಂತ ಅವಕಾಶ ಇರ್ತದೆ. ಇದು ಕೇಂದ್ರ ಸರ್ಕಾರದಿಂದ ಇಂಟ್ರೆಸ್ಟ್ ಸಬ್ಸಿಡಿ ಇರುವಂತದ್ದು. ಇದೇ ಸಾಲವನ್ನ ನೀವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ಎಡಿಷನಲ್ ಬಡ್ಡಿ ವಿನಾಯಿತಿ ಬಂದು ಶೂನ್ಯ ದರದಲ್ಲಿ ಸಿಗುವಂಥದ್ದು. ಇದು KCC ಕಾರ್ಡ್. ನನ್ನ ಹತ್ರ ಕೇವಲ 2 ದನ ಸಾಕಣೆ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಿರ್ವಹಣೆಗೆ ಅಂತೇಳಿ KCC ಕಾರ್ಡ್ ಸೌಕರ್ಯವನ್ನ ಪಡಿಬಹುದು. ಆದ್ರೆ ಅದಕ್ಕೆ ಪೂರಕವಾದಂತ ದಾಖಲೆಗಳು ನಿಮ್ಮಲ್ಲಿ ಇರಬೇಕಾಗಿರ್ತದೆ. KCC ಕಾರ್ಡ್ ಅಲ್ಲಿ ಮೊದಲು ಲಿಮಿಟ್ 3 ಲಕ್ಷ ಇತ್ತು, ಮ್ಯಾಕ್ಸಿಮಮ್ 5 ಲಕ್ಷ. ನಾನೀಗ 5 ಲಕ್ಷ ಹೇಳಿದ್ದೇನೆ ಅಂತೇಳಿ ಡೈರೆಕ್ಟ್ ಹೋಗಿ ಮ್ಯಾನೇಜರ್ ಹತ್ರ 5 ಲಕ್ಷ ಕೊಡಿ ಅಂತ ಹೇಳುವ ಹಾಗಿಲ್ಲ. ನಿಮ್ಮ ವಿವರಗಳನ್ನ ಕೊಡ್ಬೇಕಾಗ್ತದೆ. ಕೃಷಿ ಭೂಮಿ ಇದೆ, ಏನು ಮಾಡ್ಲಿಲ್ಲ, ನನ್ನ ಹತ್ರ ಹಟ್ಟಿ ಇದೆ, ದನನೇ ಇಲ್ಲ, ಸಾಲ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮ್ಯಾನೇಜರ್ ಕೊಡುದಿಲ್ಲ. ನಿಮ್ಮ ವಿವರಗಳನ್ನ ಕೊಡ್ಬೇಕಾಗ್ತದೆ. ಎಷ್ಟು ಬೆಳೆ ಬೆಳೀತಾ ಇದ್ದಾನೆ, ಎಷ್ಟು ದನ ಇದೆ, ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಟ್ರೆ ಖಂಡಿತವಾಗ್ಲೂ ಈ KCC ಕಾರ್ಡ್ನ ಸೌಕರ್ಯವನ್ನ ನೀವು ಪಡಿಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಸೌಲಭ್ಯವನ್ನ ಪಡಿಬಹುದು. ಅದಲ್ಲದೆ ಸೇವಾ ವಲಯ ಮತ್ತು ಉತ್ಪಾದಕ ವಲಯದಲ್ಲಿ ಏನೋ ಒಂದು ಯೂನಿಟ್ ಅನ್ನ ಪ್ರಾರಂಭ ಮಾಡಬೇಕು ಅಂತಿದ್ದೀರಿ, ಸ್ವಂತ ಬಂಡವಾಳಕ್ಕೆ ಅದಕ್ಕೆ ಸಾಕಾಗುದಿಲ್ಲ, ಬ್ಯಾಂಕ್ ಲೋನ್ ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಸ್ವಲ್ಪ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯ ಬೇಕು ಅಂತಿದ್ರೆ ಪ್ರಧಾನಮಂತ್ರಿ ಸೃಜನ ಯೋಜನೆ ಅಂತ ಇದೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ. ಇದರಲ್ಲಿ ಏನಂತ ಹೇಳಿದ್ರೆ ನಮಗೆ ಸೇವಾ ವಲಯ ಮತ್ತು ಉತ್ಪಾದಕ ವಲಯ ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಏನಾದ್ರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನೀವು ಸಾಲ ಸೌಕರ್ಯವನ್ನು ಪಡಿಬಹುದು. ಇದರಲ್ಲಿ ಸಬ್ಸಿಡಿ ಕೂಡ ಇದೆ. ನೀವು ಸೇವಾ ವಲಯದಲ್ಲಿ ಆದ್ರೆ ಮ್ಯಾಕ್ಸಿಮಮ್ 10 ಲಕ್ಷ ತನಕ ಸಾಲಕ್ಕೆ ಸಬ್ಸಿಡಿಯನ್ನ ಪಡಿಬಹುದು. ಉತ್ಪಾದಕ ವಲಯದಲ್ಲಿ ಆದ್ರೆ ನಿಮ್ಗೆ 25 ಲಕ್ಷ ತನಕ ಸಾಲಕ್ಕೆ ಸಬ್ಸಿಡಿಯನ್ನ ಪಡೆಯುವಂತ ಅವಕಾಶ ಇರ್ತದೆ. ಇದರಲ್ಲಿ ಕೂಡ ಅಷ್ಟೇ 2 ವಿಭಾಗ ಇರ್ತದೆ. ಗ್ರಾಮೀಣ ಪ್ರದೇಶದವರಾಗಿದ್ರೆ ಅದರಲ್ಲಿ ಕೂಡ ವಿಶೇಷವಾಗಿ ನೀವು ಮಹಿಳೆಯರಾಗಿದ್ರೆ ನಿಮಗೆ ಸಿಗುವಂತ ಪ್ರೋತ್ಸಾಹನ ಜಾಸ್ತಿ, ಅಪ್ ಟು 35% ತನಕ ಪಡಿಬಹುದು. ಅದೇ ನಗರ ಪ್ರದೇಶದಲ್ಲಿ ಸಾಮಾನ್ಯ ವರ್ಗ ಆಗಿದ್ರೆ ಅವರಿಗೆ 15% ಸಬ್ಸಿಡಿಯನ್ನ ಪಡೆಯುವಂತ ಅವಕಾಶ ಇರ್ತದೆ. ವಿಶೇಷ ವರ್ಗ ಏನಂತ ಹೇಳಿದ್ರೆ ಅದೇ ಮಹಿಳೆಯರಾಗಿರ್ಬೋದು, SC/ST ಆಗಿರ್ಬೋದು, OBC ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಇವರಿಗೆಲ್ಲ ಪ್ರೋತ್ಸಾಹನ ಜಾಸ್ತಿ ಇರ್ತದೆ. ಇದು ಕೂಡ ಅಷ್ಟೇ, ನೀವು ನೇರವಾಗಿ ಬ್ಯಾಂಕಿಗೆ ಅಪ್ಲೈ ಮಾಡ್ಬೋದು, ಅಥವಾ PMEGP ಪೋರ್ಟಲ್ ಇದೆ, ಅಲ್ಲಿಗೆ ಹೋಗಿ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅಥವಾ ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರ DIC ಅಂತ ಇದೆ, ಇದಕ್ಕೆ ಈ ಯೋಜನೆಗೆ ನೋಡಲ್ ಡಿಪಾರ್ಟ್ಮೆಂಟ್ ಆಗಿರುವಂತದ್ದು. ಅಲ್ಲಿ ಕೂಡ ನೀವು ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಸಾಲ ಸೌಕರ್ಯವನ್ನ ಪಡೆಯುವಂತ ಅವಕಾಶ ಇರ್ತದೆ. ಇಲ್ಲಿ ಕೂಡ ಅಷ್ಟೇ ದಾಖಲೆಗಳು ಸಾಮಾನ್ಯವಾಗಿ ಕೇಳುವಂಥದ್ದು ನಿಮ್ದು ಉದ್ಯಮದ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಮತ್ತೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರಿ ಮಾಡಿರ್ಬೇಕು, ಮತ್ತೆ ಎಲ್ಲಿಂದ ಕಚ್ಚಾ ವಸ್ತುಗಳನ್ನು ತರಿಸ್ತೀರಿ, ಅಥವಾ ಕೊಟೇಶನ್ ಅನ್ನ ತರಿಸ್ತೀರಿ, ಅಥವಾ ಮೆಷಿನರಿಯನ್ನು ತರಿಸ್ತೀರಿ, ಅಲ್ಲಿಂದ ಕೊಟೇಶನ್ ಅನ್ನು ತಂದಿರಬೇಕು. ಈ ವಿವರಗಳನ್ನ ನೀವು ಮ್ಯಾನೇಜರ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಈ ಯೋಜನೆ ಬಗ್ಗೆ ತಿಳ್ಕೊಂಡ್ರೆ ನಂತರ ನಿಮಗೆ ಸಾಲವನ್ನ ಮಂಜೂರಾತಿ ಮಾಡ್ತಾರೆ. PMEGP ಯೋಜನೆ ಇದರ ಸೌಕರ್ಯವನ್ನು ಕೂಡ ಪಡೆಯುವಂತ ಅವಕಾಶ ನಿಮ್ಗೆ ಇರ್ತದೆ. ಹಾಗಾಗಿ KCC ಆಗಿರ್ಬೋದು, PMEGP ಆಗಿರ್ಬೋದು, ಅಥವಾ ಸ್ವಸಹಾಯ ಗುಂಪುಗಳಿಗಿರುವಂತ ಸಾಲ ಸೌಲಭ್ಯಗಳಾಗಿರ್ಬೋದು, ಇದರ ಸದುಪಯೋಗವನ್ನ ಪಡೀರಿ. ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ತುಂಬಾ ಹೇಳ್ತಾ ಹೋದ್ರೆ ನಿಮ್ಗೆ ಏನಾದ್ರೂ ಸಂಶಯಗಳು ಕಂಡು ಯಾವ್ದು ವಿಮೆ ಆಗಿರ್ಬೋದು, ಪಿಂಚಣಿ ಆಗಿರ್ಬೋದು, ಸಂಶಯಗಳಿದ್ರೆ ಕೇಳ್ಬೋದು. ಬ್ಯಾಂಕ್ ಡಾಕ್ಯುಮೆಂಟ್ಸ್ ಕೇಳೋದ್ರ ಬಗ್ಗೆ ನಾನು ಹಣಕಾಸು ಸಾಕ್ಷರತೆ ಹೇಳ್ತೇನೆ. ಬ್ಯಾಂಕ್ಗೆ ಡಾಕ್ಯುಮೆಂಟ್ಸ್ ಪಕ್ಕ ಬೇಕು. ಯಾಕಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿರುವ ಹಣ ಬ್ಯಾಂಕಿನ ಹಣ ಅಲ್ಲ, ಸಾರ್ವಜನಿಕರಿಂದ ಠೇವಣಿದಾರರಿಂದ ಕಲೆಕ್ಟ್ ಮಾಡಿರ್ತದೆ. ಈಗ ನಾನೀಗ ಡೆಪಾಸಿಟ್ ಮಾಡಿದ್ರು ನಂಗೆ ನನ್ನ ಬ್ಯಾಂಕ್ ಮೇಲೆ ವಿಶ್ವಾಸ ಇರ್ಬೇಕಲ್ವಾ? ಆವಾಗ ಕೆಲವು ನಿಯಮಗಳನ್ನ ಮಾಡಿರ್ತದೆ ಬ್ಯಾಂಕ್ ಸಾಲ ಕೊಡ್ಬೇಕಾದ್ರೆ. ಬ್ಯಾಂಕ್ ಮಾತ್ರ ಅಲ್ಲ, RBI ಗೈಡ್ಲೈನ್ಸ್ ಇರ್ತದೆ, ಸರ್ಕಾರದ ಗೈಡ್ಲೈನ್ಸ್ ಇರ್ತದೆ. ಅದರ ಪ್ರಕಾರ ದಾಖಲೆಗಳು ಕಂಪಲ್ಸರಿ ಬೇಕು. ನೀವು ಹೇಳಿದ ಪ್ರಶ್ನೆ ಕೇಳುದಾದ್ರೆ, ಈಗ ನಾನೀಗ ನನ್ನ RTCಯಲ್ಲಿ 3 ಜನರ ಹೆಸರಿದೆ, ನಾನೀಗ ದುಡಿಯುವವನು, ನಾನು ಸಾಲ ಮಾಡಬೇಕು ಅಂತಿದ್ರೆ ಉಳಿದವರು GPA ಅಂತ ಕರೀತಾರೆ, ಜನರಲ್ ಪವರ್ ಆಫ್ ಅಟಾರ್ನಿ ಅಂತೇಳಿ, ಅದನ್ನ ಮಾಡ್ಕೊಂಡಿದ್ರೆ ನಾನು ಸಾಲವನ್ನ ಪಡಿಬಹುದು.
ಇದರ ಮೂಲಕ ಸಾಲವನ್ನ ಪಡೆಯೋದು ತೊಂದರೆ ಇರೋದಿಲ್ಲ. ನನ್ನ ಹಿರಿಯವರ ಹೆಸರಲ್ಲಿ ಇದೆ, ನನ್ನ ಹೆಸರಿಗೆ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಅದು ನೀವು ಏನು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿಯಾಗಿ ಅಪ್ರೋಚ್ ಆಗ್ಬೇಕು ಆ ರೀತಿಯಾಗಿ ಹೋಗಿ ದಾಖಲೆಗಳನ್ನು ತರಬೇಕು. ಬ್ಯಾಂಕಿಗೆ ಸಾಲ ಕೊಡಬೇಕಾದ್ರೆ ನಿರ್ದಿಷ್ಟ ಆದ ಮಾನದಂಡ ಇರ್ತದೆ, ಅದನ್ನು ಫಾಲೋ ಮಾಡಲೇಬೇಕಾಗ್ತದೆ. ಆಗ್ಲೇ ಹೇಳಿದಲ್ವಾ, ಬ್ಯಾಂಕಲ್ಲಿ ಇರುವಂತಹ ಹಣ ಏನು ಸಾರ್ವಜನಿಕರ ಹಣ, ಅದಕ್ಕೆ ಬ್ಯಾಂಕ್ ಏನು ಸರಿಯಾಗಿ ಠೇವಣಿದಾರರಿಗೆ ಬಡ್ಡಿಯನ್ನ ಕೊಡಬೇಕು, ಸಾಲಗಾರರಿಗೆ ಸಾಲವನ್ನು ಕೊಡಬೇಕು, ಮರುಪಾವತಿ ಆಗುವ ಹಾಗೆ ನೋಡ್ಕೊಳ್ಬೇಕು, ಬ್ಯಾಂಕ್ನ ಖರ್ಚು ವೆಚ್ಚಗಳನ್ನು ನಿರ್ವಹಿಸಬೇಕು, ಜೊತೆಗೆ ಸ್ವಲ್ಪ ಲಾಭವನ್ನು ಕೂಡ ಮಾಡಬೇಕು. ಹಾಗಾಗಿ ಈ ನಿಯಮಗಳು ಇರುವಂಥದ್ದು. ಒಮ್ಮೊಮ್ಮೆ ನಮಗೆ ತೊಡಕು ಅಂತ ಆಗ್ತದೆ. ದಯವಿಟ್ಟು ಇದರ ಬಗ್ಗೆ ಅರಿವಿದ್ರೆ ಒಳ್ಳೇದು. ಕೇಳ್ತಾರೆ, ಅದೇ ಅವರಿಗೆ ಮನವರಿಕೆ ಮಾಡಿದ್ರೆ ಆಯ್ತು ಮೇಡಮ್. ಅವರು ಸ್ವಲ್ಪ ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೆ ಖಂಡಿತವಾಗ್ಲೂ ಸಾಲವನ್ನ ಪಡಿಬಹುದು. ಕೆಲವರಿಗೆ ಕೃಷಿ ಭೂಮಿ ಇರ್ತಾರೆ, ಕೃಷಿ ಮಾಡ್ತಾ ಇರ್ತಾರೆ, KCC ಕಾರ್ಡ್ ಸೌಲಭ್ಯ ಇದೆ ಅಂತೇಳಿ ಗೊತ್ತಿರುವುದಿಲ್ಲ, ಅದನ್ನು ಬಳಕೆ ಮಾಡಬಹುದು. ಇದರಲ್ಲಿ ಕೂಡ ಬಡ್ಡಿ ವಿನಾಯಿತಿ ಕೂಡ ಇದೆ, ಇದೆಲ್ಲ ಒಳ್ಳೆ ಸೌಕರ್ಯ, ಇದನ್ನ ಬಳಕೆ ಮಾಡಿದ್ರೆ ಒಳ್ಳೇದು. ಮತ್ತೆ ಸಾಲ ಪಡೆಯುವಾಗ ಕೂಡ ಅಷ್ಟೇ, ನಾವು ಉಳಿತಾಯ ಮಾಡುವಾಗ ಎಷ್ಟು ಜಾಗ್ರತೆ ವಹಿಸ್ತೇವೋ ಸಾಲ ಪಡೆಯುವಾಗ ಕೂಡ ಅಷ್ಟೇ ಆದಷ್ಟು ಅಧಿಕೃತ ಹಣಕಾಸು ಸಂಸ್ಥೆಗಳಲ್ಲಿ ಸಾಲವನ್ನ ಪಡಿಬೇಕು. ಈಗ ಸುಲಭದಲ್ಲಿ ಸ್ಟಾರ್ಟ್ ಆಗಿದೆ, ಆ್ಯಪ್ ಒಂದು ಡೌನ್ಲೋಡ್ ಮಾಡಿದ್ರೆ ಆಯ್ತು, ಬೇರೆ ಬೇರೆ ಖಾಸಗಿ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಪಾನ್ ಮತ್ತೆ ಆಧಾರ್ ಕೊಟ್ಟರೆ ಇಷ್ಟು ಎಲಿಜಿಬಿಲಿಟಿ ಅಂತ ಬರ್ತದೆ, ಸಾಲವನ್ನ ಪಡಿಬಹುದು. ಅಲ್ಲಿ ವಿಧಿಸುವಂತ ಬಡ್ಡಿ ದರದ ಬಗ್ಗೆ ಅರಿವಿರುವುದಿಲ್ಲ. ದಯವಿಟ್ಟು ಇದರ ಬಗ್ಗೆ ನಮಗೆ ಗೊತ್ತಿರಲಿ. ಸಾಕಷ್ಟು ಪ್ರಕರಣಗಳು ನಾವು ಪೇಪರಲ್ಲಿ ಓದಿರ್ತೇವೆ. ರಿಕವರಿ ಮಾಡೋ ಸ್ಟೈಲ್ ಕೂಡ ಅವ್ರದ್ದು ಬೇರೆ ಇರ್ತದೆ. ನಾವು ಬ್ಯಾಂಕ್ ಆದ್ರೆ ನೋಟಿಸ್ ಮಾಡ್ತದೆ ಅಥವಾ ಲೀಗಲ್ ಏನು ಸ್ಟೆಪ್ಸ್ ಇದೆ ಅದನ್ನು ತಗೊಳ್ತೇವೆ. ಇವರು ಮಿಸ್ಯೂಸ್ ಮಾಡುವಂಥದ್ದೆಲ್ಲ ಇರ್ತದೆ. ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ಸ್ಗೆ ಅವರೇ ಮೆಸೇಜ್ ಹಾಕುವಂಥದ್ದು, ನಾನು ಕಷ್ಟದಲ್ಲಿದ್ದೇನೆ, ನನ್ನ ಸಾಲದ ಕಂತನ್ನು ಹಾಕ್ಲಿಲ್ಲ, ನೀವು ಹಾಕಿ ಅಂತೇಳಿ, ಅಥವಾ ನಮ್ಮ ಮಾನ ಹರಾಜು ಮಾಡುವಂಥದ್ದು. ಆ ಆ್ಯಪ್ ಇನ್ಸ್ಟಾಲ್ ಮಾಡುವಾಗ ನಮ್ಮ ಕೆಲವು ಖಾಸಗಿ ಮಾಹಿತಿಗಳನ್ನ ಅದು ಆಕ್ಸೆಸ್ ಮಾಡಿರ್ತದೆ, ನಮ್ಮ ಫೋಟೋಸ್ ಎಲ್ಲ ಮಿಸ್ಯೂಸ್ ಮಾಡುವಂಥ ಇಂಥದ್ದೆಲ್ಲ ಇರ್ತದೆ. ಹಾಗಾಗಿ ದಯವಿಟ್ಟು ನಾವು ಉಳಿತಾಯ ಮಾಡುವಾಗ ಎಷ್ಟು ಜಾಗ್ರತೆ ವಹಿಸ್ತೇವೋ ಅಷ್ಟೇ ಸಾಲ ಪಡೆಯುವಾಗ ಕೂಡ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕು. ಆದಷ್ಟು ಅಧಿಕೃತ ಹಣಕಾಸು ಸಂಸ್ಥೆಗಳಲ್ಲಿ ನಮ್ಮ ವ್ಯವಹಾರ ಇದ್ರೆ ಒಳ್ಳೇದು. ಮಾಡ್ತೀರಿ ಅದನ್ನ ನಿಮ್ಗೆ ಸುಕನ್ಯಾ ಸಮೃದ್ಧಿಯಾಗಿ ಪರಿವರ್ತಿಸಿ ಪೋಸ್ಟ್ ಆಫೀಸಲ್ಲಿ ಕೊಟ್ಟಿದ್ರೆ ನಿಮ್ಮ ಏನಾದ್ರೂ ಕಾಂಟ್ರಿಬ್ಯೂಷನ್ ಹಾಕೋದಿದ್ರೆ ಇನ್ನೊಂದು ಖಾತೆ ಮಾಡಿ ಆಗುದಿಲ್ಲ, ಅದೇ ಖಾತೆಗೆ ಜಮಾ ಮಾಡ್ಬೇಕು. ಇಲ್ಲ ನಾನು APL ಗ್ರಾಹಕ, ನನ್ನದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ನನ್ನ ಮಕ್ಕಳದ್ದು ಸುಕನ್ಯಾ ಸಮೃದ್ಧಿ ತೆರಿಬೇಕು ಅಂತಿದ್ರೆ ನೀವು ಬ್ಯಾಂಕ್ ಅಲ್ಲಿ ನೇರವಾಗಿ ಮಾಡಬಹುದು, ಅವಕಾಶ ಇರ್ತದೆ. ಸರಿ ಅಲ್ವಾ? ಅದೇ ಗಂಡು ಮಕ್ಕಳಿಗೆ ಆದ್ರಷ್ಟೇ ದೀರ್ಘಾವಧಿ ಉಳಿತಾಯ ಮಾಡಿದ್ರೆ PPF ಖಾತೆ ಇರ್ತದೆ, ಅಥವಾ ಬೇರೆ ಬೇರೆ ಬ್ಯಾಂಕಿನದು ಖಾತೆಗಳಿರ್ತದೆ, ಠೇವಣಿ ಖಾತೆಗಳು, ಅದರ ಸದುಪಯೋಗವನ್ನು ಪಡಿಬಹುದು. ನಾಜೆ ಗ್ರಾಮದ ನಮ್ಮ ಬ್ಯಾಂಕ್ ಆಫ್ ಬರೋಡದ ನಮ್ಮ ಮ್ಯಾನೇಜರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ನಮಗೆ ಆಗಮಿಸಿದ್ದಾರೆ. ನಮಗೆ ಬ್ಯಾಂಕ್ ಆಫ್ ಬರೋಡದಲ್ಲಿ ಬ್ಯಾಂಕ್ ನಮ್ಮ ಮನೆಯ ಬ್ಯಾಂಕ್ ಇದ್ದ ಹಾಗೆ, ಯಾವತ್ತು ಹೋದ್ರು ಯಾವ ಟೈಮಲ್ಲೂ ಕೂಡ ನಮ್ಮೆಲ್ಲರಿಗೆ ಮಾಹಿತಿ ಕೊಟ್ಟು ನಮ್ಮ ಕೆಲಸಗಳನ್ನು ಮಾಡಿಸಿಕೊಡುವಂತ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮ್ಮ ಗ್ರಾಮದಲ್ಲಿ ಪ್ರೀತಿ ಇಟ್ಟು ಎಲ್ಲ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮ್ಯಾನೇಜರ್ ಗೌರವಾನ್ವಿತರವರಿಗೆ ನಮ್ಮ ನರಸಿಂಹ ಸರ್ ಸ್ಮರಣಿಕೆ ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರೆಡಿಟ್ ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ವಿಭಾಗ ಮಂಗಳೂರು. ನಮ್ಮ ಬ್ಯಾಂಕಿಂದ ಸಿಗುವಂತ ಸವಲತ್ತನ್ನು ನಮಗೆ ಶ್ರೀಮತಿ ಅನಿತಾ ಪಿಂಟೋರವರು ನಮ್ಮೆಲ್ಲರಿಗೀಗ ಮಾಹಿತಿಯನ್ನು ನೀಡಲಿದ್ದಾರೆ. ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಬಂಧು ಮಿತ್ರರೇ, ಇಂದು ನಾನು ಬ್ಯಾಂಕ್ ಆಫ್ ಬರೋಡಾದಿಂದ ನಮ್ಮಲ್ಲಿ ನಾವು ಕಸ್ಟಮರಿಗೆ ಕೊಡುವ ಸಾಲ ಸೌಲಭ್ಯಗಳ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಕನಸುಗಳು ಇರ್ತದೆ, ಆದರೆ ನಮ್ಮಲ್ಲಿರುವ ಫೈನಾನ್ಷಿಯಲ್ ಸಪೋರ್ಟ್ ನಮಗೆ ಇರುವುದಿಲ್ಲ, ನಮ್ಮಲ್ಲಿ ಸೇವಿಂಗ್ಸ್ ಇರುವುದಿಲ್ಲ. ಸೊ ನಮ್ಮ ಕನಸುಗಳನ್ನು ನೆನಸು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ನಾವು ಬ್ಯಾಂಕಿಗೆ ಫಸ್ಟಿಗೆ ಹೋಗಿ ಕೇಳ್ತೇವೆ, ಬಟ್ ಪ್ರಾಪರ್ ಅದಕ್ಕೆ ಬೇಕಾದ ಅರಿವು ನಮ್ಮಲ್ಲಿ ಇಲ್ಲದ ಕಾರಣ ನಾವು ನಿರಾಶ್ರಿತರಾಗಿ ಹಿಂದೆ ಬರ್ತೇವೆ ಬ್ಯಾಂಕಿನಿಂದ. ಸೊ ಇವತ್ತು ನಾನು ಅದರ ಬಗ್ಗೆ ನಿಮಗೆ ಅರಿವು ಮೂಡಿಸಲು ಇಲ್ಲಿ ಬಂದಿದ್ದೇನೆ. ಮೊದಲನೇದಾಗಿ ನಮ್ಮಲ್ಲಿ ಇರುವ ಹೌಸಿಂಗ್ ಲೋನ್, ಪ್ರತಿಯೊಂದು ವ್ಯಕ್ತಿಯ ಕನಸು ತನ್ನದೇ ಆದ ಮನೆಯೊಂದಿರಬೇಕು ಎಂದು. ಹಾಗೆ ನಾನು ಇವತ್ತು ಇಲ್ಲಿ ಬಂದಿರುವುದು ಬರೋಡಾ ಹೌಸಿಂಗ್ ಲೋನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಬರೋಡಾ ಹೌಸಿಂಗ್ ಲೋನ್ ನಾರ್ಮಲಿ ನಾವು ಸ್ಯಾಲರಿಡ್ ಮತ್ತೆ ಬಿಸ್ನೆಸ್ ಕ್ಲಾಸ್, ಅಗ್ರಿಕಲ್ಚರಿಸ್ಟ್ ಇವರಿಗೆ ಕೊಡೋದು. ಬಟ್ ಆದರೆ ನಮ್ಮಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ಅದು ನಿಮ್ಮಲ್ಲಿ ಇರುವ ಸೇವಿಂಗ್ಸ್ ಏನೇ ಇದ್ರೂ ನೀವು ನಿಮ್ಮ ಅಕೌಂಟಿನಲ್ಲಿ ತೋರಿಸಬೇಕು. ನಿಮ್ಮ ಸೇವಿಂಗ್ಸ್ ಅಕೌಂಟ್ ಖಾತೆಯನ್ನು ನೀವು ಪ್ರತಿಯೊಂದು ಬ್ಯಾಂಕಲ್ಲಿ ಹೊಂದಿರಬೇಕು, ಅದರಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಆಗ್ತಿರ್ಬೇಕು. ನೀವು ಒಂದು ವೇಳೆ ನಿಮಗೆ ಸ್ಯಾಲ್ರಿ, ಕೆಲವೊಮ್ಮೆ ನೀವು ಕೆಲಸಕ್ಕೆ ಹೋಗ್ತೀರಿ, ಡೈಲಿ ವೇಜಸ್ ಇರ್ಬೋದು, ಇಲ್ಲ ನೀವು ಕ್ಯಾಶ್ ಆಗಿ ನಿಮಗೆ ಕೊಡ್ತಾ ಇರ್ತಾರೆ ಸ್ಯಾಲ್ರಿಯನ್ನು, ಬಟ್ ಅದನ್ನು ನೀವು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡುವ ಹಾಗೆ ನಿಮ್ಮ ಕಂಪನಿಗೆ ಇನ್ಫಾರ್ಮ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಿಮಗೆ ಒಂದು ಲೋನ್ ಪಡಿಬೇಕು ಅಂತಿದ್ರೆ ನಿಮ್ಮ ಸೇವಿಂಗ್ಸ್ ನಿಮ್ಮ ಅಕೌಂಟ್ನಲ್ಲಿ ರಿಫ್ಲೆಕ್ಟ್ ಆದ್ರೆ ಮಾತ್ರ ನಮಗೆ ಒಂದು ಹೌಸಿಂಗ್ ಲೋನ್ ಅನ್ನು ಕೊಡಬಹುದು. ಅದು ನಿಮ್ಮ ಪ್ರತಿ ತಿಂಗಳ ಸ್ಯಾಲ್ರಿ ಅಂತ ಹೇಳಿ ರಿಫ್ಲೆಕ್ಟ್ ಮಾಡಲಿಕ್ಕೆ ನಿಮ್ಮ ಅಕೌಂಟ್ ಅಲ್ಲಿ
ಕ್ರೆಡಿಟ್ ಆಗ್ತಾ ಇರಬೇಕು. ಇಲ್ಲ ನೀವು ಏನಾದ್ರೂ ಚಿಕ್ಕ ಪುಟ್ಟದ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಬಟ್ ಒಂದು ITR ಅನ್ನು ಫೈಲ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ನಿಮ್ದು ತೋರಿಸಬೇಕು. ಅದು ಚಿಕ್ಕ ಅಮೌಂಟೇ ಇರ್ಬೋದು, ಬಟ್ ನಮಗೆ ಬ್ಯಾಂಕಿಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುವ ಕಾರಣ ಅದನ್ನು ನೀವು ಪೇಪರ್ನಲ್ಲಿ ತೋರಿಸಬೇಕು. ಡಾಕ್ಯುಮೆಂಟ್ಸ್ ಮೂಲಕ ತೋರಿಸ್ಲಿಕ್ಕೋಸ್ಕರ ಆದ್ರೂ ಸಣ್ಣ ಮಟ್ಟದಲ್ಲಿ ITR ಅನ್ನು ಫೈಲ್ ಮಾಡಬೇಕು. ಬ್ಯಾಂಕ್ ಆಫ್ ಬರೋಡಾ ಹೌಸಿಂಗ್ ಲೋನ್ ಸ್ಟಾರ್ಟಿಂಗ್ ರೇಟ್ 8.85 ಇಂದ ಸ್ಟಾರ್ಟ್ ಮಾಡ್ತದೆ. ಈಗದ್ದು ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಅದು. ಸೊ ನಿಮಗೆ ಯಾರಿಗಾದ್ರೂ ಹೌಸಿಂಗ್ ಲೋನ್ ಪಡಿಲಿಕ್ಕೆ ಇದ್ರೆ ನಮ್ಮನ್ನು ಅಪ್ರೋಚ್ ಮಾಡಬಹುದು. ನಮ್ಮ ಕೋಣಾಜೆ ಬ್ರಾಂಚ್ ಅಲ್ಲಿ ಹೋಗಿ ಮಾತಾಡಿ ಅದರ ಡೀಟೇಲ್ಸ್ ಅನ್ನು ತಗೊಳ್ಬಹುದು. ಈವನ್ ಹೌಸಿಂಗ್ ಲೋನ್ ನೋಟಿಗೆ ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಅರ್ನಿಂಗ್ ಮೆಂಬರ್, ಬೇರೆ ಯಾರು ಅರ್ನಿಂಗ್ ಮೆಂಬರ್ ಇಲ್ಲ, ಸೊ ನಿಮಗೆ ಹೆದರಿಕೆ ಇರ್ತದೆ, ನಿಮಗೆ ಏನಾದ್ರೂ ಆದ್ರೆ ಯಾರು ಲೋನ್ ಅನ್ನು ಕಟ್ತಾರೆ, ಏನ್ ಮಾಡ್ತಾರೆ, ಬ್ಯಾಂಕ್ನವ್ರು ಬರ್ತಾರೆ ಮನೆಗೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮವರು ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಕೂಡ ಅದಕ್ಕೂ ಅಟ್ಯಾಚ್ ಮಾಡಿದ್ದಾರೆ. ನಿಮ್ಮ ಸ್ಯಾಲರಿಯ ಬೇಸಿಸ್ ಮೇಲೆ ನಿಮಗೆ ಎಷ್ಟು ನಿಮ್ಮ ಏಜಿನ ಪ್ರಕಾರದಲ್ಲಿ ಎಷ್ಟು ಇನ್ಶೂರೆನ್ಸ್ ಕವರೇಜ್ ಆಗ್ತದೆ, ಫುಲ್ ಲೋನಿಗೆ ಕವರೇಜ್ ಆಗ್ತದೆ. ಸೊ ನಿಮಗೇನಾದ್ರೂ ಆದ್ರೆ ನಮ್ಮ ಬ್ಯಾಂಕ್ ಆ ಲೋನ್ ಅನ್ನು ತೀರಿಸುವಂತ ವ್ಯವಸ್ಥೆಯನ್ನು ಮಾಡ್ತದೆ. ಸೆಕೆಂಡ್ ಆಗಿ ಆಟೋ ಲೋನ್. ಆಟೋ ಲೋನ್ ಹೇಳಿದ್ರೆ ನಿಮಗೆ ಯಾವ್ದಾದ್ರು 4 ವೀಲರ್ ಪರ್ಚೇಸ್ ಮಾಡಬೇಕು, ನಿಮ್ಮಲ್ಲಿ 2 ವೀಲರ್ಸ್ ಪರ್ಚೇಸ್ ಮಾಡಬೇಕು, ನಿಮಗೆ ನೀವು ಸ್ಯಾಲರಿಡ್ ಕ್ಲಾಸ್ ಅಥವಾ ಬಿಸ್ನೆಸ್ ಕ್ಲಾಸ್ ಆಗಿರ್ಬೇಕು. ಸೊ ಸ್ಯಾಲರಿಡ್ ಕ್ಲಾಸ್ ಆದ್ರೆ ನಿಮಗೆ ಇಮಿಡಿಯೇಟ್ ನಮಗೆ ಕೊಡ್ಬೋದು. ಬಿಸ್ನೆಸ್ ಕ್ಲಾಸ್ ಆದ್ರೆ ನಿಮ್ಮಲ್ಲಿ ITR ಪ್ರೊವಿಷನ್ ಇರಬೇಕು. ಸೊ ಅಗ್ರಿಕಲ್ಚರಿಸ್ಟ್ ಆದ್ರೆ ಕೆಲವೊಮ್ಮೆ ನೀವು ಅಗ್ರಿಕಲ್ಚರ್ ಇನ್ಕಮ್ ಅನ್ನು ಎಲ್ಲಿಯೂ ತೋರಿಸೋದಿಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಅನ್ನು ನೀವು ಜಸ್ಟಿಫೈ ಮಾಡೋದಕ್ಕೋಸ್ಕರ ನೀವು ITR ಅಲ್ಲಿ ಫೈಲಿಂಗ್ ಮಾಡಿಸಬೇಕು. ITR ಅಲ್ಲಿ ನೀವು ತೋರಿಸಿದ್ರೆ ನಮಗೆ ಇಮಿಡಿಯೇಟ್ ಆಗಿ ಅದಕ್ಕೆ ಲೋನ್ ಕೊಡ್ಬೋದು, ಆಟೋ ಲೋನ್. ಸೊ ಆಟೋ ಲೋನ್ ಅನ್ನು ನಾವು 7 ವರ್ಷದ ಮಟ್ಟಿಗೆ ಕೊಡ್ತೇವೆ, ಅಪ್ ಟು ಏಜ್ ಆಫ್ 60 ಇಯರ್ಸ್ ಸ್ಯಾಲರಿಡ್ ಕ್ಲಾಸಿಗೆ, 65 ಇಯರ್ಸ್ ಬಿಸ್ನೆಸ್ ಕ್ಲಾಸಿಗೆ. ನೆಕ್ಸ್ಟ್ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಎಜುಕೇಶನ್ ಲೋನ್. ಸೊ ಒಂದು ವೇಳೆ ನಿಮ್ಮಲ್ಲಿ ಮಕ್ಕಳಿಗೆ ಸ್ಟಡೀಸ್ ಮಾಡಬೇಕು, ಫರ್ದರ್ ಸ್ಟಡೀಸಿಗೆ ಹೋಗಬೇಕು, ಅವರಿಗೆ ನಿಮ್ಮ ಮನೆಯಿಂದ ಫಂಡ್ಸ್ ಇಲ್ಲ, ಸೊ ಮಕ್ಕಳ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಸಲ್ಲಿ ನಾವು ಎಜುಕೇಶನ್ ಲೋನ್ ಪ್ರೊವಿಷನ್ ಕೊಡ್ತೇವೆ. ಸೊ ಎಜುಕೇಶನ್ ಲೋನ್ ಪ್ರೊವಿಷನ್ ಹೇಗೆ ಹೇಳಿದ್ರೆ, ನಿಮ್ಮ ಮಕ್ಕಳು ಈಗ ಹೈಯರ್ ಸ್ಟಡೀಸಿಗೆ ಹೋಗ್ತಾರೆ, ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್, 4 lakhs ತನಕ ಅದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಆಗ್ಲಿ ಏನು ಬೇಡ, ನಾವು ಯಾವುದೇ ರೀತಿದ್ದು ಏನು ಕೊಲಾಟ್ರಲ್ ಸೆಕ್ಯೂರಿಟಿ ಏನನ್ನು ಕೇಳೋದಿಲ್ಲ. ಅಪ್ಪ ಅಮ್ಮನನ್ನು ಕೋ ಅಪ್ಲಿಕೆಂಟ್ ಆಗಿ ಮಾಡಿ 4 ಲಕ್ಷ ತನಕ ಲಿಮಿಟ್ ಕೊಡ್ತೇವೆ. ಡಿಪೆಂಡ್ಸ್ ಅಪಾನ್ ದ ನಿಮ್ದು ಕಾಲೇಜ್, ಯಾವ ಕಾಲೇಜ್ ಮೇಲೆ ನೀವು ಎಜುಕೇಶನ್ ಮಾಡ್ತೀರಿ, 4 ಲಕ್ಷ ತನಕ ವಿದೌಟ್ ಎನಿ ಮಾರ್ಜಿನ್ ನಾವು ಕೊಡ್ತೇವೆ. 4 ಲಕ್ಷದಿಂದ 7.5 ಲಕ್ಷ ತನಕ ಆದ್ರೆ ಅಪ್ಪ ಅಮ್ಮನನ್ನು ಕೋ ಅಪ್ಲಿಕೆಂಟ್ ಆಗಿ ಮಾಡ್ತೇವೆ. ಪ್ಲಸ್ ಅದರ ಒಟ್ಟಿಗೆ ನಾವು NCGCT ಕವರೇಜ್ ಅಂತ ಹೇಳಿ ಒಂದು ಕವರೇಜ್ ಸ್ಕೀಮ್ ಅಲ್ಲಿ ತಗೊಳ್ತೇವೆ. ಅದು ಪ್ರತಿ ವರ್ಷ ನಿಮಗೆ ಕವರೇಜ್ ಅನ್ನು ಡೆಬಿಟ್ ಮಾಡ್ತೇವೆ ನಾವು. ಅದು ನಿಮ್ಮದು ಲೋನ್ ಮುಗ್ದು ಕೋರ್ಸ್ ಕಂಪ್ಲೀಟ್ ಆಗಿ 1 year ನಂತರ ನೀವು ಲೋನ್ ರೀಪೇಮೆಂಟ್ ಸ್ಟಾರ್ಟ್ ಆಗೋದು ಎಜುಕೇಶನ್ ಲೋನ್ ಅಲ್ಲಿ. ಸೊ ಹಾಗೆ ಇರ್ಬೇಕಾದ್ರೆ ನಿಮ್ಮ ಮಕ್ಕಳ ಎಜುಕೇಶನ್ಗೆ ಯಾವುದೇ ರೀತಿಯ ಅಡೆತಡೆ ಆಗದ ಹಾಗೆ ನಾವು 4 ವರ್ಷದ ಕೋರ್ಸ್ ಆದ್ರೆ 4 ವರ್ಷ ಪ್ಲಸ್ 1 ವರ್ಷ, 5 ವರ್ಷದ ಲೋನ್ ಪೀರಿಯಡ್ಗೆ ನಿಮಗೆ ಲೋನ್ ಕಟ್ಲಿಕ್ಕೆ ಇರುವುದಿಲ್ಲ. 5 ವರ್ಷದ ನಂತರ ಮಕ್ಕಳ ಎಜುಕೇಶನ್ ಮುಗ್ದು ಕೆಲಸ ಸಿಕ್ಕಿ ಆದ ಮೇಲೆ ಲೋನ್ ರೀಪೇಮೆಂಟ್ ಸ್ಟಾರ್ಟ್ ಆಗ್ತದೆ. ಅದು ಅಪ್ ಟು 10 years. ಸೊ 10 years ತನಕ ಅದು ಕಂಟಿನ್ಯೂ ಆಗ್ತದೆ. ಮತ್ತೆ ಪ್ಲಸ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಕೂಡ ಇದೆ. ಎಜುಕೇಶನ್ ಲೋನ್ ನೀವು ತಗೊಂಡ್ರಿ ಅಂತ ಆದ್ರೆ ಈ ಮಕ್ಕಳು ಸ್ಟಡೀಸ್ ಮಾಡ್ತಿರ್ಬೇಕಾದ್ರೆ ಅದರ ಸಬ್ಸಿಡಿ ಮಕ್ಕಳದ್ದು ಇಂಟ್ರೆಸ್ಟ್ ಪೋರ್ಷನ್ ಇದು ಸಬ್ಸಿಡಿ ಪ್ರತಿ ವರ್ಷ ಸ್ಟೂಡೆಂಟ್ ಇದು ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ, ಅದು ಲೋನಿಗೆ ಡೈರೆಕ್ಟ್ ಕ್ರೆಡಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಸ್ಕೀಮ್ ಪರ್ಸನಲ್ ಲೋನ್. ಪರ್ಸನಲ್ ಲೋನ್ ಹೇಳಿದ್ರೆ ನೀವು ಈಗ ಸ್ಯಾಲರಿಡ್ ಆಗಿದ್ದೀರಿ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಕೇಸಲ್ಲಿ ನಿಮಗೆ ಕೊಣಜೆ ಬ್ರಾಂಚ್ಗೆ ಅಪ್ರೋಚ್ ಮಾಡಿದ್ರೆ ಆಯ್ತು, ನಿಮಗೆ ಪರ್ಸನಲ್ ಲೋನ್ ವ್ಯವಸ್ಥೆ ಇಮಿಡಿಯೇಟ್. ಮತ್ತೆ ನಿಮ್ಮ ಟ್ರಾನ್ಸಾಕ್ಷನ್ ಇದೆ ಅಕೌಂಟ್ ಅಲ್ಲಿ, ನೀವು ರೆಗ್ಯುಲರ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ SBI ಅಕೌಂಟ್ ಅಲ್ಲಿ ಅಂತ ಕೇಸಸ್ ಅಲ್ಲಿ ಡಿಜಿಟಲ್ ಪರ್ಸನಲ್ ಲೋನ್ ಅಂತ ಹೇಳುವ ಒಂದು ಆಪ್ಷನ್ ಇದೆ. ಅದು ನಮ್ಮ ಬ್ಯಾಂಕ್ ಹೊಸತಾಗಿ ಮಾಡಿದೆ. ಸೊ ಅದು ನಿಮ್ಮ ಟ್ರಾನ್ಸಾಕ್ಷನ್ ಮೇಲೆ ಪ್ರತಿ ತಿಂಗಳು ನಿಮಗೆ ಒಂದು ಲಿಮಿಟ್ ಅನ್ನು ಫಿಕ್ಸ್ ಮಾಡ್ತದೆ. ಅದರ ಬೇಸಿಸ್ ಮೇಲೆ ನಿಮಗೆ ಪರ್ಸನಲ್ ಲೋನ್ ತಗೊಳ್ಬಹುದು. ಈಗ ಹಲವು ಲೈಕ್ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಪರ್ಸನಲ್ ಲೋನ್ ಹೇಳ್ತಾರೆ, ನಿಮಗೆ ಫೋನ್ ಬರ್ತದೆ ಮನೆಗೆ, ನಿಮಗೆ ಪರ್ಸನಲ್ ಲೋನ್ ಇದು ಎಲಿಜಿಬಿಲಿಟಿ ಇದೆ, ನಾವು 50,000 ಕೊಡ್ತೇವೆ, 60,000 ಕೊಡ್ತೇವೆ, 1 ಲಕ್ಷ ಕೊಡ್ತೇವೆ. ಅಂಥದ್ದನ್ನು ನೀವು ಅಪ್ರೋಚ್ ಮಾಡದೆ ನ್ಯಾಷನಲೈಸ್ ಬ್ಯಾಂಕ್ ಅನ್ನು ಅಪ್ರೋಚ್ ಮಾಡಿ. ಯಾಕೆಂತ ಹೇಳಿದ್ರೆ ಅಂಥದ್ರಲ್ಲಿ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರ್ತದೆ, ನಿಮಗೆ ಗೊತ್ತಾಗೋದಿಲ್ಲ. ಇಮಿಡಿಯೇಟ್ ಅವ್ರು ಏನು ಹೇಳ್ತಾರೆ ಹೇಳಿದ್ರೆ ಇಮಿಡಿಯೇಟ್ ನಾವು ಲೋನ್ ಕೊಡ್ತೇವೆ ನಿಮಗೆ ಅಂತ, ಬಟ್ ಲೇಟರ್ ನಿಮಗೆ ಅದು ಕಟ್ಟದೇ ಇದ್ದಾಗ ಅವರು ಮನೆಗೆ ಬರುವುದು ಇಲ್ಲ ನಿಮಗೆ ಕಂಟಿನ್ಯೂಸ್ ಫೋನ್ ಕಾಲ್ಸ್, ನಿಮ್ಮ ಸಿಬಿಲ್ ಹಾಳಾಗೋದು ಇಂಥದ್ದೆಲ್ಲ ಆಗ್ತದೆ. ಸೊ ಆದ ಕಾರಣ ಏನೇ ಪರ್ಸನಲ್ ಲೋನ್ಸ್ ಇದು ಫೋನ್ಸ್ ಇದ್ರೆ ಬ್ರಾಂಚಿಗೆ ಅಪ್ರೋಚ್ ಆಗಿ ಬ್ರಾಂಚ್ ಇಂದ ತಕೊಳ್ಳಿ ಲೋನ್ ಅನ್ನು. ಅದು ನ್ಯಾಷನಲೈಸ್ ಬ್ಯಾಂಕ್ ಇಂದ, ಪ್ರೈವೇಟ್ ಸೆಕ್ಟರ್ಸ್ ಇಂದ
ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುವ ಕಾರಣ ನೀವು ನ್ಯಾಷನಲೈಸ್ ಬ್ಯಾಂಕ್ ಅನ್ನು ಅಪ್ರೋಚ್ ಮಾಡಿ. ನೆಕ್ಸ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬಗ್ಗೆ ಹೇಳಲಿಕ್ಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ನಮ್ದು ಈಗ ನೀವು ಒಂದು ಸಣ್ಣ ಮಟ್ಟದಲ್ಲಿ ಒಂದು 10 ಮೆಂಬರ್ಸ್ ಸೇರಿಸಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀರಿ ವಿಲೇಜ್ ಏರಿಯಾದಲ್ಲಿ. ಆ ಗ್ರೂಪ್ ಇದು ನೀವು ಉಳಿತಾಯ ಖಾತೆ ಅಂತ ಹೇಳಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಸೇವಿಂಗ್ಸ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗ್ತದೆ ಬ್ರಾಂಚ್ ಅಲ್ಲಿ. ನಿಮ್ಮ ಪ್ರತಿ ತಿಂಗಳ ಖಾತೆಯ ಸೇವಿಂಗ್ಸ್ ಅನ್ನು ಆ ಬುಕ್ಕಿನಲ್ಲಿ ಎಂಟರ್ ಮಾಡಿ ಬ್ರಾಂಚ್ ಅಲ್ಲಿ ಜಮಾ ಮಾಡಬೇಕು. ಜಮಾ ಮಾಡಿದ ನಂತರ 6 ತಿಂಗಳ ನಂತರ ನಿಮ್ಮ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಬ್ರಾಂಚ್ ಡಿಸೈಡ್ ಮಾಡ್ತದೆ ನಿಮಗೆ ಲೋನ್ ಫೆಸಿಲಿಟಿಯನ್ನು ಕೊಡ್ಬೋದಾ ಅಂತ ಹೇಳಿಕೊಂಡು. ನಾರ್ಮಲಿ ನಮ್ಮ ಎಲ್ಲ ಬ್ಯಾಂಕ್ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದ್ದು ಲೋನ್ಸ್ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಲೋನ್ಸಿಗೆ ನೀವು ಮೇನ್ ಆಗಿ ನಿಮ್ಮ ಬ್ಯಾಲೆನ್ಸ್ ಇದು ಬುಕ್ ಇರಬೇಕು. ನೀವು ಮಾಡ್ತಿರುವ ಉಳಿತಾಯ ಖಾತೆಯ ಬುಕ್ ಪ್ರತಿ ತಿಂಗಳ ಮೀಟಿಂಗ್ ರೆಕಾರ್ಡ್ ಮಾಡಿರ್ಬೇಕು. ಸೊ ಆ 10 ಮಂದಿ ಹೋಗಿ 10 ಮಂದಿಗೆ ನಿಮಗೆ ಮೇನ್ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಇರ್ತಾರೆ. ಬ್ರಾಂಚಿಗೆ ಅಪ್ರೋಚ್ ಮಾಡಿ ನಿಮಗೆ ಏನಾದರೂ ಬಿಸ್ನೆಸ್ ಮಾಡ್ಲಿಕ್ಕಾ ಇಲ್ಲ ನಿಮಗೆ ನಿಮ್ಮದು ಮನೆಯದು ಪರ್ಸನಲ್ ನೀಡ್ಸಿಗೆ ಅಪ್ರೋಚ್ ಮಾಡಿ ಬ್ರಾಂಚ್ ಅಲ್ಲಿ ಲೋನ್ ಅನ್ನು ಅವೈಲ್ ಮಾಡಬಹುದು. ನೆಕ್ಸ್ಟ್ ಮುದ್ರಾ ಲೋನ್ ನಾವು ಬಿಸ್ನೆಸ್ ಕ್ಲಾಸಿಗೆ ಕೊಡೋದು. ಈಗ ಸಣ್ಣ ಪುಟ್ಟದ ಬಿಸ್ನೆಸ್ ಲೈಕ್ ಮನೆಯಲ್ಲಿ ನೀವು ಹಪ್ಪಳ ಮಾಡ್ತೀರಿ, ಪಿಕ್ಕಲ್ ಮಾಡಿ ಸೇಲ್ ಮಾಡ್ತಾ ಇದ್ದೀರಿ, ಅಂಥದ್ರಲ್ಲಿ ನಿಮಗೆ ಒಂದು ಅರ್ಜೆಂಟಿಗೆ ನಿಮಗೆ ಒಂದು 50,000 ಇದು ರಿಕ್ವೈರ್ಮೆಂಟ್ ಇದೆ. ಸೊ 50,000 ರಿಕ್ವೈರ್ಮೆಂಟಿಗೆ ನೀವು ಎನಿಸ್ತೀರಿ ನಾವು ಏನು ಮಾಡೋದು ಎಲ್ಲಿ ಹೋಗುದು ಅಂತ. ಸೊ ನಿಮಗೆ ಬ್ರಾಂಚಿಗೆ ಅಪ್ರೋಚ್ ಆದ್ರೆ ನಿಮ್ಮ ಹತ್ರ ಉದ್ಯೋಗ ಆಧಾರ್ ಕಾರ್ಡ್ ಇದ್ರೆ ಉದ್ಯೋಗ ಆಧಾರ್ ಕಾರ್ಡ್ ಅಪ್ಲೈ ಮಾಡಿ ನೀವು ಇಮಿಡಿಯೇಟ್ ತಗೊಳ್ಬಹುದು. ಟ್ರೇಡ್ ಲೈಸೆನ್ಸ್ ನಷ್ಟು ದೊಡ್ಡ ಇದು ಅದ್ರ ಹಿಂದೆ ಹೋಗ್ಬೇಕಾಗಿಲ್ಲ. ಸೊ ಉದ್ಯೋಗ ಆಧಾರ್ ಕಾರ್ಡ್ ಥ್ರೂ ಅಲ್ಲಿ ಅಪ್ಲೈ ಮಾಡಿ ಬ್ರಾಂಚಿಗೆ ಅಪ್ರೋಚ್ ಆದ್ರೆ ಮುದ್ರಾ ಲೋನ್ 50,000 ತನಕ ಬ್ರಾಂಚ್ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತದೆ. ನೆಕ್ಸ್ಟ್ 50 ಇಂದ 10 lakhs ತನಕ ನಿಮ್ಮಲ್ಲಿ ದೊಡ್ಡ ಮಟ್ಟದ ಬಿಸ್ನೆಸ್ ಇದೆ, ನಿಮಗೆ ತುಂಬಾ ದೊಡ್ಡದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಚಿಕ್ಕ ಬಿಸ್ನೆಸ್ ಅನ್ನು ದೊಡ್ಡ ಮಟ್ಟದಲ್ಲಿ ತಕೊಂಡು ಹೋಗ್ಬೇಕು ಅಂತ ಇದ್ರೆ ಬ್ರಾಂಚಿಗೆ ನಿಮ್ಮಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನೀವು ರೆಡಿ ಮಾಡಬೇಕಾಗ್ತದೆ. ನಾನು ಇಂಥ ಬಿಸ್ನೆಸ್ ಅನ್ನು ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ ನನ್ನದು, ನಾನು ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಿಸ್ನೆಸ್ಸಿಗೆ ಹೇಳಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ರೆಡಿ ಮಾಡಿ ಬ್ರಾಂಚ್ ಅನ್ನು ಅಪ್ರೋಚ್ ಆಗಿ ಬ್ರಾಂಚ್ ನಲ್ಲಿ ಅದರ ಬಗ್ಗೆ ಮಾತಾಡಿದ್ರೆ ಬ್ರಾಂಚ್ ನಿಂದ ಕೊಡ್ತಾರೆ ಮುದ್ರಾ ನಿಮ್ಮ ಬಿಸ್ನೆಸ್ ಇದು ಡೆವಲಪ್ಮೆಂಟಿಗೋಸ್ಕರ. ಅದಕ್ಕೋಸ್ಕರ ನಮ್ಮಲ್ಲಿ ಸಪರೇಟ್ CGTMSE ಕವರೇಜ್ ಅಂತ ಹೇಳುವ ಕವರೇಜ್ ಕೂಡ ಇದೆ. ಒಂದು ವೇಳೆ ನಿಮಗೆ ಥರ್ಡ್ ಪಾರ್ಟಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಸಲ್ಲಿ ನಮಗೆ CGTMSE ಕವರೇಜ್ ಇದೆ. CGTMSE ಕವರೇಜ್ ಥ್ರೂ ಅಲ್ಲಿ ನಿಮಗೆ 10 ಲಕ್ಷ ತನಕ ಮುದ್ರಾ ಲೋನ್ ಅನ್ನು ಅವೈಲ್ ಮಾಡಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿ ಆದ್ರೆ ಕೇಳ್ಬೋದು. ನಿಮಗೆ ಉದ್ಯೋಗ ಆಧಾರ್ ಕಾರ್ಡ್ ಅಂತ ಅಪ್ಲೈ ಮಾಡಿ ತಗೊಳ್ಬಹುದು ಮೇಡಮ್. ಉದ್ಯೋಗ ಆಧಾರ್ ಕಾರ್ಡ್ ಅಂತ ಹೇಳಿ ನಿಮಗೆ ಪೋರ್ಟಲ್ ಉದ್ಯೋಗ ಆಧಾರ್ ಕಾರ್ಡ್ ಸೈಟಿಗೆ ಹೋದ್ರೆ ಫುಲ್ ಡೀಟೇಲ್ಸ್ ಕೊಟ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಸೈಟ್ ಕೊಟ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ಅನ್ನು ಬ್ರಾಂಚ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಸಾಕು. ಅದರ ಬೇಸಿಸ್ ಮೇಲೆ ನಿಮಗೆ 50,000 ತನಕ ಮುದ್ರಾ ಲೋನ್ ಅನ್ನು ಅವೈಲ್ ಮಾಡಬಹುದು ಬ್ರಾಂಚ್ ನಿಂದ. ಅದು ನಾರ್ಮಲ್ ಇಂಟು ಟ್ರೇಡ್ ಲೈಸೆನ್ಸ್. ನಿಮ್ದು ಈಗ ಟ್ರೇಡ್ ಲೈಸೆನ್ಸ್ ಇದೆ ಅಲ್ಲ, ಟ್ರೇಡ್ ಲೈಸೆನ್ಸಿನ ಹಾಗೆಯೇ ಟ್ರೇಡ್ ಲೈಸೆನ್ಸ್ ಅಂತ ಹೇಳಿದ್ರೆ ನಿಮ್ದು ಬಿಸ್ನೆಸ್ ಯೂನಿಟ್ ರನ್ ಆಗುವುದಕ್ಕೆ ಸಿಟಿ ಕಾರ್ಪೊರೇಷನ್ ಇಂದ ಕೊಡುವಂತ ಲೈಸೆನ್ಸ್. ಈ ಉದ್ಯೋಗ ಆಧಾರ್ ಕಾರ್ಡ್ ನಿಮಗೆ ನೀವು ಅದು ಆನ್ಲೈನ್ ಅಲ್ಲಿ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿ ಜನರೇಟ್ ಮಾಡಿಕೊಳ್ಬಹುದು ಮೇಡಮ್. ಅಂತವರಿಗೆ ಈಗ ಆಪ್ಷನ್ ಆಗಿ ಡಿಜಿಟಲ್ ಪರ್ಸನಲ್ ಲೋನ್ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಅದು ಹೇಗೆ ಹೇಳಿದ್ರೆ ನಿಮ್ಮ ಪ್ರತಿ ತಿಂಗಳ ಸ್ಯಾಲರಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇರಬೇಕು. ಅದರ ಬೇಸಿಸ್ ಮೇಲೆ ಪ್ರತಿ ತಿಂಗಳು ನಿಮಗೆ ಒಂದು ಲಿಮಿಟ್ ಫಿಕ್ಸ್ ಆಗಿ ಬ್ರಾಂಚ್ಗೆ ಬರ್ತದೆ. ಆದ್ರೆ ಬಟ್ ಇದರ ಪ್ರಕಾರದಲ್ಲಿ ನಿಮ್ಮ ಸಿಬಿಲು ಕ್ಲಿಯರ್ ಇರಬೇಕು. ಇದರ ಮೊದಲಿದ್ದು ಲೋನ್ಸ್ ಇದ್ದು ಯಾವುದೇ ರೀತಿಯ ಔಟ್ಸ್ಟ್ಯಾಂಡಿಂಗ್ ಓವರ್ ಡ್ಯೂಸ್ ಏನೂ ತೋರಿಸಬಾರದು. ಕ್ಲಿಯರ್ ಆಗಿ ರೆಗ್ಯುಲರ್ ಪೇಮೆಂಟ್ ಆಗಿ ನಿಮ್ಮ ಸಿಬಿಲ್ ಕ್ಲಿಯರ್ ಇದೆ ಅಂತ ಆದ್ರೆ ನಿಮಗೆ ಪ್ರತಿ ತಿಂಗಳು ನಿಮ್ಮ ಸ್ಯಾಲರಿ ಅಕೌಂಟಿಗೆ ಬರ್ತಾ ಇದೆ ಅಂತ ಆದ್ರೆ ನಿಮಗೆ ಡಿಜಿಟಲ್ ಪರ್ಸನಲ್ ಲೋನ್ ಅಂತ ಹೇಳೋ ಒಂದು ಆಪ್ಷನ್ ಇದೆ. ಅದು ನಮ್ಮ ಡಿಜಿಟಲ್ ಬ್ಯಾಂಕ್ ಅಲ್ಲಿ ಈಗ ನಿಮಗೆ ಮೋಸ್ಟ್ಲಿ ಎಲ್ಲರಿಗೂ ಫೋನ್ ಮಾಡಿರ್ಬೋದು ಮೊಬೈಲ್ ಬ್ಯಾಂಕಿಂಗ್ ಮಾಡಿ ಅಂತ. ಸೊ ಮೊಬೈಲ್ ಬ್ಯಾಂಕಿಂಗ್ ಥ್ರೂ ಅಲ್ಲಿ ನೀವು ಲೋನ್ ತಗೊಳ್ಳುವ ಫೆಸಿಲಿಟಿ ನಿಮಗೆ ಸಿಕ್ಕುವಂತದ್ದು. ಅದರದ್ದು ರೀಪೇಮೆಂಟ್ ನಿಮ್ಮ ಅಕೌಂಟ್ ಇಂದ ಪ್ರತಿ ತಿಂಗಳು ಕಟ್ ಆಗ್ತದೆ. ಬಟ್ ಡಿಜಿಟಲಿ ಬಟ್ ನಿಮ್ಮ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಇರಬೇಕು. ನಿಮ್ಮ ಸ್ಯಾಲರಿ ಅಕೌಂಟಿಗೆ ಕ್ರೆಡಿಟ್ ಆಗ್ತಿದ್ರೆ ಡಿಜಿಟಲಿ ನಿಮಗೆ ತಗೊಳ್ಬಹುದು. ನಿಮಗೆ ಅಪ್ಲೈ ಮಾಡಬಹುದು ಮೇಡಮ್. ನಿಮ್ದು ಕಂಟಿನ್ಯೂಸ್ 1 year ಇದು ಸ್ಯಾಲರಿ 1 year ನಿಂದ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, 6 months ಇಂದ ನಿಮ್ದು ಸ್ಯಾಲರಿ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಕೊಟ್ಟು ಬ್ಯಾಂಕ್ ಆಫ್ ಬರೋಡಾಕ್ಕೆ ಅಪ್ರೋಚ್ ಮಾಡಬಹುದು ಮೇಡಮ್. ಇಲ್ಲ ನಿಮಗೆ ನಿಮ್ಮ ಸ್ಯಾಲರಿಯ ಮೇಲೆ ನಿಮ್ಮ ಎಲಿಜಿಬಿಲಿಟಿ ಬರೋದು. ಈಗ ನಿಮಗೆ ಒಂದು ವೇಳೆ 1 ಲಕ್ಷದ್ದು ಲೋನ್ ಬೇಕು ಅಂತ ಹೇಳಿ ಆದ್ರೆ ನಿಮಗೆ 10,000ದಷ್ಟು ಸ್ಯಾಲರಿ ಇರಲೇಬೇಕಾಗ್ತದೆ. ಸೊ ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಸ್ಯಾಲರಿ. ನಿಮ್ಮ ಸ್ಯಾಲರಿಯಿಂದ ನಾವು ಒಂದು 40% ಟೇಕ್ ಹೋಮಿಗೆ ಅಂತ ಹೇಳಿ ಸಪ್ರೇಟ್ ತೆಗೆದಿರ್ತೇವೆ. ಈಗ 10,000 ಇದ್ರೆ 4,000
ನಿಮ್ಮ ಮನೆ ಖರ್ಚಿಗೆ ಬೇಕು ಅಂತ ಹೇಳಿ ಸಪರೇಟ್ ಆಗಿ ನಾವು ತೆಗೆದಿರ್ತೇವೆ. ಬಾಕಿದ್ದು ಎಲಿಜಿಬಿಲಿಟಿಯಲ್ಲಿ ನಿಮಗೆ ಲೋನ್ ಬರ್ತದಾ ಅಂತ ಹೇಳಿಕೊಂಡು ನಾವು ಚೆಕ್ ಮಾಡಿ ನಾವು ಲಿಮಿಟ್ ಫಿಕ್ಸ್ ಮಾಡಿ ಹೇಳ್ತೇವೆ ನಿಮಗೆ. ಹೌದು, ಇದನ್ನು ಹೋಗಿ ಬ್ರಾಂಚ್ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಆಯ್ತು. 10.5 ಇಂದ ಸ್ಟಾರ್ಟ್ ಆಗ್ತದೆ ಮೇಡಮ್ ಎಜುಕೇಶನ್ ಲೋನಿಗೆ ಇಂಟ್ರೆಸ್ಟ್ 10 ಬಟ್ ಗರ್ಲ್ ಚೈಲ್ಡ್ಗೆ 0.50 ಕನ್ಸೆಷನ್ ಇದೆ. ಗರ್ಲ್ ಚೈಲ್ಡ್ ಆದ್ರೆ 0.50 ದಿಂದ ಸ್ಟಾರ್ಟ್ 0.50 ಕನ್ಸೆಷನ್ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ನಿಮ್ಮ ಅಕೌಂಟ್, ಮಕ್ಕಳ ಅಕೌಂಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮೊದಲು ಚಿಲ್ಡ್ರನ್ ಚಾಂಪ್ ಅಕೌಂಟ್ ಅಂತ ಹೇಳಿ ಇದ್ರೆ ಅವರಿಗೆ 0.50 ಕನ್ಸೆಷನ್ ಇದೆ. JCI ಅವರಿಗೆ ಧನ್ಯವಾದ ಹೇಳ್ತೇನೆ ಇಂಥ ಆಪರ್ಚುನಿಟಿ ಕೊಟ್ಟದ್ದಕ್ಕೆ. ಥ್ಯಾಂಕ್ ಯು. ಹಾಗೆ ಕೆಲವು ಇಲಾಖೆಯ ಅಧಿಕಾರಿಗಳಿದ್ದಾರೆ. ನಾವು ತಾಲೂಕು ನಮ್ಮ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಗ್ತಾ ಬಂತು. ಆನಂತರದಿಂದ ಈ ಒಕ್ಕೂಟಕ್ಕೆ ಓವರಾಲ್ ನಮ್ಮ ತಾಲೂಕಿಗೆ ಹೇಳಬೇಕಾದ್ರೆ ಒಂದು 3.75 ಕೋಟಿ ರು ಅನುದಾನ ಬಂದಿದೆ. ಈ ನಮ್ಮ ಕೋಣಾಜೆ ಪಂಚಾಯತ್ ಕೂಡ ಒಂದು ದೊಡ್ಡ ಮೊತ್ತದ ಒಂದು 18 ಲಕ್ಷ ರೂಪಾಯಿ ಅನುದಾನ ಕೂಡ ಬಂದಿದೆ. ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಅನುದಾನ ಕೊಡುವುದಲ್ಲದೆ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಿ ಜೀವನೋಪಾಯ ಮಾಡಬೇಕು ಅಂತ ನಾವು ಈ ಒಂದು ಅನುದಾನವನ್ನು ಕೊಡ್ತಾ ಇರೋದು. ಅದರ ಜೊತೆಗೆ ಕೆಲವೊಂದು ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಮತ್ತೆ ಆರ್ಥಿಕ ಸಹಾಯವನ್ನು ನೀಡಿದ್ದೇವೆ, ಮಾರುಕಟ್ಟೆಯನ್ನು ನೀಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಇವತ್ತು ಈ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಆಸಕ್ತಿಯನ್ನು ವಹಿಸಿ ನಮ್ಮ ಸದಸ್ಯರಿಗೆ ಮಹಿಳಾ ಸ್ವಾವಲಂಬನೆ ಮತ್ತು ಉದ್ಯೋಗ ತರಬೇತಿ ಕೂಡ ಇದನ್ನು ಕೂಡ ಆಯೋಜಿಸಿದ್ದಾರೆ. ಇದು ಕೂಡ ಒಂದು ನಮ್ಮ ಒಕ್ಕೂಟ ಸದಸ್ಯರಿಗೆ ಅಭಿವೃದ್ಧಿಗಾಗಿ ಒಳ್ಳೆಯ ಬೆಳವಣಿಗೆ ಅಂತ ಕಾಣ್ತದೆ ನನಗೆ. ಹಾಗೆ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಮಾಸಿಕ ಸಭೆಯಲ್ಲಿ ನೀಡಬೇಕಾದ ಮಾಹಿತಿಯನ್ನು ಮಾತ್ರ ಕೊಡ್ತಾ ಇದ್ದೇನೆ. ನಾವು ಬೇರೆ ಬೇರೆ ತರಬೇತಿಯನ್ನು ಕೊಡ್ತೇವೆ. ಅದೇ ರೀತಿ ಕೂಡ ಈ ಸಲ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕೂಡ ಕೆಲವೊಂದು ತರಬೇತಿಯನ್ನು ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ, ನಮ್ಮ ಈ ಸಂಘದಲ್ಲಿರುವ ಅವರಿಗೆ SC ಮಹಿಳೆಯರು ಯಾರಿದ್ದಾರೆ ಅವರಿಗೆ ಸೋಲಾರ್ ಟರ್ಪಲ್ ಕೊಡುವ ಒಂದು ವ್ಯವಸ್ಥೆ ಕೂಡ ಈ ಸಲ ಇದೆ. ಅದಕ್ಕೆ ಕೂಡ ಒಂದು ಅಪ್ಲಿಕೇಶನ್ ಅನ್ನು ಈಗಾಗಲೇ ನಾವು ನಮ್ಮ ಗುಂಪಿನಲ್ಲಿ ಹಾಕಿದ್ದೇನೆ. ಅದನ್ನು ಕೂಡ ಫಿಲ್ ಮಾಡಿ ಆದಷ್ಟು ಬೇಗ ನಮಗೆ ಕೊಡಬೇಕು. ಮತ್ತೊಂದು ಯಾರು ST ಫಲಾನುಭವಿ ಇದ್ದಾರೆ ಅವರಿಗೆ ಸೋಲಾರ್ ದೀಪವನ್ನು ಕೊಡುವ ವ್ಯವಸ್ಥೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಕೊಟ್ಟಿದ್ದಾರೆ. ಅದನ್ನು ಕೂಡ ಆಗಸ್ಟ್ 10ನೇ ತಾರೀಕಿನ ಒಳಗಡೆ ನಮಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದಲ್ಲದೆ ನಾವು ಈಗ ಭಾರತೀಯ ವಿಕಾಸ ಟ್ರಸ್ಟ್ನವರಿದ್ದಾರೆ. ನಮಗೆ ಕೂಡ ಒಂದು ಮೂಡುಬಿದಿರೆ ತಾಲೂಕಿನಲ್ಲಿ ಒಂದು ತೆಂಗಿನ ಚಿಪ್ಪಿನಿಂದ ಅಲಂಕಾರಿಕ ವಸ್ತುಗಳನ್ನು ಮಾಡುವ ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಲ ನಮಗೆ ಅದನ್ನು ಕೊಡುವವರು ಕೃಷಿ ವಿಜ್ಞಾನ ಕೇಂದ್ರದಿಂದ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಹತ್ತಿರದಲ್ಲಿ ಇರುವುದರಿಂದ ಅಲ್ಲಿಗೆ ಹೋಗಿ ನಾವು ಆ ಒಂದು ತರಬೇತಿಯನ್ನು ಪಡಿಬೇಕಾಗ್ತದೆ. ಅದಕ್ಕೆ ದಿನಕ್ಕೆ 250 ರೂಪಾಯಿ ಗೌರವವನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಮತ್ತು ಇತರ ನಮ್ಮ ಸದಸ್ಯರು ಒಂದು ಆಸಕ್ತಿಯನ್ನು ವಹಿಸಿ ಆ ತರಬೇತಿ ನೀವು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಂದು ತರಬೇತಿ ಇದೆ, ತೆಂಗಿನ ಮರ ಹತ್ತುವಂಥದ್ದು. ತೆಂಗಿನ ಮರ ಹತ್ತುವ ಒಂದು ವಾರದ ತರಬೇತಿ ಇದೆ. ಇದು ನಮ್ಮ ಸಂಜೀವಿನಿ ಕೂಡ ಸದಸ್ಯರು ಮಹಿಳೆಯರು ಪಡ್ಕೊಳ್ಬಹುದು, ಇಲ್ಲದ್ರೆ ನಮ್ಮ ಕೋಣಾಜೆ ಪಂಚಾಯತ್ನ ಪುರುಷರು ಯಾರಿರ್ತಾರೆ ಅವರು ಕೂಡ ಪಡ್ಕೊಳ್ಬಹುದು. ಅದ್ರ ಜೊತೆಗೆ ಅವರು ತರಬೇತಿಯನ್ನು ಕೊಟ್ಟು ಆ ಒಂದು ಮಿಷಿನ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಇದಕ್ಕೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕಾಗ್ತದೆ. ಹಾಗೆ ಮತ್ತೊಂದು ವಿಷಯ ಹೇಳಿದ್ದೇನೆ ತರಬೇತಿಯ ಬಗ್ಗೆ. ಉಚಿತ ತರಬೇತಿ ಇದೆ. ನಮ್ಮ ಲೇಬರ್ ನೆಟ್ ಸರ್ವಿಸ್ ಅಂತ ಇದೆ, ಅವರು ಆಂಬ್ರಾಯ್ಡಿಂಗ್ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ 18 ರಿಂದ 35 ವರ್ಷದ ವಯಸ್ಸಿನ ಮಹಿಳೆಯರು ಭಾಗವಹಿಸಬಹುದು. ಇದರಲ್ಲಿ ಅದು ಸಂಜೀವಿನಿ ಒಕ್ಕೂಟದ ಸದಸ್ಯರು ಆಗಿರ್ಬೋದು ಮತ್ತೆ ಅದರಿಂದ ಹೊರಗಿನವರು ಕೂಡ ಈ ತರಬೇತಿಯನ್ನು ಪಡ್ಕೊಳ್ಬಹುದು. ಇದನ್ನು ಕೂಡ ಪಡ್ಕೊಳ್ಬೇಕಂತ ಕೇಳ್ತಾ ಇದ್ದೇನೆ. ಮತ್ತೆ ಬೇರೆ ಬೇರೆ ರೀತಿಯ ಅನುದಾನ ಕೂಡ ನಮಗೆ ಬಂದಿದೆ. ಕಳೆದ ವರ್ಷ ನಮ್ಮ ಇದರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ತ್ರೀಶಕ್ತಿ ಗುಂಪಿಗೆ ಕೂಡ 1 ಲಕ್ಷ ರೂಪಾಯಿ ಅನುದಾನ ಬಂದಿತ್ತು. ಹಾಗೆ ಯಾರು ST ಮತ್ತು SC ಫಲಾನುಭವಿಗಳಿದ್ದಾರೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 10,000 ರೂಪಾಯಿ ಸಹಾಯಧನ ಬಂದಿತ್ತು. ಆದರೆ ಈ ವರ್ಷ ಅದು ಮುಂದುವರಿದು ಅವರಿಗೆ ಸಿಗುವ ಸಹಾಯಧನ ಯಾರು ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ SC ಮತ್ತು ST ಫಲಾನುಭವಿಗಳು ಅವರಿಗೆ 50,000 ಸಹಾಯಧನ ಕೂಡ ಸಿಗ್ತಾ ಇದೆ. ಅದಕ್ಕೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನು ಕೂಡ ಗ್ರೂಪ್ಗೆ ಹಾಕಿದ್ದೇನೆ ನಾನು. ಮತ್ತೊಂದು ಅಂಬೇಡ್ಕರ್ ನಿಗಮದಿಂದ ಕೂಡ ಒಂದು ವ್ಯಕ್ತಿಗೆ 15,000 ಸಹಾಯಧನ ಮತ್ತೆ ಒಂದು ಸಂಘಕ್ಕೆ 2.5 ಲಕ್ಷ ಸಾಲ. ಇದು ಕೂಡ ಈ ವರ್ಷ ನಮ್ಮ ಇಲಾಖೆಯಿಂದ ಸಿಗುವಂತ ಸೌಲಭ್ಯವಾಗಿದೆ.
ಇಷ್ಟೊಂದು ಮಾಹಿತಿಯನ್ನು ಕೊಡ್ತಿದ್ದೇನೆ. ಮತ್ತೆ ಬೇರೆ ಡೌಟ್ ಇದ್ರೆ ಕೇಳ್ಬೋದು, ಇಲ್ಲದ್ರೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಹಳಷ್ಟು ಸ್ವಾವಲಂಬಿ ತಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಯಾಕಂದ್ರೆ ನಮ್ಮ ಸಂಜೀವಿನಿ ಒಕ್ಕೂಟದಲ್ಲಿ ಮಹಿಳೆಯರು ಪ್ರತಿಯೊಬ್ಬರು ತಾನು ತನ್ನ ಕಾಲಲ್ಲಿ ನಿಲ್ಬೇಕೆನ್ನುವಂತ ಉದ್ದೇಶದಿಂದ ನಮ್ಮ ಗ್ರಾಮದಲ್ಲಿ ಎಲ್ಲ ಹುದ್ದೆಗಳನ್ನು ಕೃಷಿ ಸಖಿ ಡ್ರೈವರ್ನಿಂದ ಹಿಡಿದುಕೊಂಡು ನಮ್ಮ ಮಹಿಳೆಯರಿಗೆ ಒಂದು ಉದ್ಯೋಗವನ್ನು ನೀಡುವುದರಲ್ಲಿ ನಮ್ಮ ಸಂಜೀವಿನಿ ಒಕ್ಕೂಟ ಬಹಳಷ್ಟು ಕೆಲಸವನ್ನು ಮಾಡ್ತಾ ಬಂದಿದೆ. ಈ ಎಲ್ಲ ನಮ್ಮ ಸಂಜೀವಿನಿ ಒಕ್ಕೂಟವು ಪ್ರತಿ ತಿಂಗಳು ನಮಗೆ ಮಾಸಿಕ ಸಭೆಯಲ್ಲಿ ಕೊಡುವಂತ ಮಾಹಿತಿಗಳು ಹಾಗೂ ಅದರಿಂದ ದೊರೆಯುವಂತ ಸಾಲ ಸೌಲಭ್ಯಗಳು, ಅದರಲ್ಲಿ ಅದನ್ನು ಸಾಲ ಸೌಲಭ್ಯ ಹಿಂದಿರುಗಿಸುವಂತಹ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಂಜೀವಿನಿಯ ಮುಖಾಂತರ ಆಗ್ತಾ ಇದೆ. ಹೀಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸುಬ್ರಹ್ಮಣ್ಯ ನಾಯ್ಕ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಹಾಗಾಗಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾಹಿತಿ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ನೆರೆದಿರುವ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರೇ, ಅದೇ ರೀತಿ ನನ್ನ ಮಿತ್ರರೇ, ನನ್ನ ಹೆಸರು ಜೀವನ್. ನಾನು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ NGO, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್, ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಆಫೀಸ್ ಇರೋದು ಮಣಿಪಾಲದಲ್ಲಿ, ಬಟ್ ನನ್ನ ಜವಾಬ್ದಾರಿ ದಕ್ಷಿಣ ಕನ್ನಡ ಜಿಲ್ಲೆ. ಅದ ಕಡೆ ನಾನು ಜಾಸ್ತಿ ಫೀಲ್ಡಲ್ಲಿ ಇರ್ತಾನೆ, ಬೇರೆ ಬೇರೆ ತರಬೇತಿಗಳನ್ನು ಮಾಡಿಕೊಂಡು. ಸೊ ನಾವು FLC ಅವರ ಜೊತೆ ಆಗಿರ್ಬೋದು, NRLM ಜೊತೆ ಆಗಿರ್ಬೋದು, ಅಥವಾ ವಿಜಯ ಪ್ರತಿಷ್ಠಾನ ಅವರ ಜೊತೆ ಆಗಿರ್ಬೋದು, ಕೊಲಾಬ್ರೇಷನ್ ಅಲ್ಲಿ ನಾವು ಮಹಿಳೆಯರಿಗೆ ಮತ್ತು ಯುವಕರಿಗೆ ಜೊತೆಗೆ ರೈತರಿಗೆ ಬೇಕಾದಂತ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ಮತ್ತೆ ಮಾಹಿತಿ ಕಾರ್ಯಕ್ರಮಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಯಾವ ತಾಲೂಕಲ್ಲಿ ಕೂಡ ನಾವು ತರಬೇತಿಗಳನ್ನು ಮಾಡ್ತೇವೆ. ಸೊ ನಾವು ತರಬೇತಿ ಮಾಡುವಂಥದ್ದು ಜನರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ, ಅಂದ್ರೆ ಜನರಿಗೆ ಯಾವ ರೀತಿ ತರಬೇತಿ ಬೇಕು ಆ ನಿಟ್ಟಿನಲ್ಲಿ ನಾವು ತರಬೇತಿನ ಹಮ್ಮಿಕೊಳ್ತೇವೆ. ಯಾಕಂತ ಹೇಳಿದ್ರೆ ನಾವು ಯಾವುದೇ ತರಬೇತಿ ಮಾಡುವಾಗ ಮೊದಲು ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತೇವೆ. ಅದು ಸ್ವಸಹಾಯ ಸಂಘದವರಾಗಿರ್ಬೋದು, ಯೂತ್ ಆಗಿರ್ಬೋದು, ಅವರನ್ನು ಸೇರಿಸಿ ಮೊದಲು ಅವರಿಗೆ ಯಾವ ತರಬೇತಿ ಬೇಕು, ಒಂದು ವೇಳೆ ತರಬೇತಿ ಪಡೆದ ನಂತರ ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಅಲ್ಲಿ ಇದೆಯಾ, ಅಥವಾ ಅವರು ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಬೇರೆ ಕಡೆ ಮಾಡಬಹುದಾ, ಅಥವಾ ಅವರು ಮಾಡಿದಂತ ಉತ್ಪನ್ನಗಳಿಗೆ ಬೇರೆ ಬೇರೆ ಮಾರುಕಟ್ಟೆ ವ್ಯವಸ್ಥೆಗಳನ್ನು ನಾವು ಎಲ್ಲಿ ಸೌಲಭ್ಯ ಕಲ್ಪಿಸಲಿಕ್ಕೆ ಆಗತ್ತೆ ಎಂಬುದನ್ನು ಡಿಸೈಡ್ ಮಾಡಿಕೊಂಡು ನಾವು ತರಬೇತಿಗಳನ್ನು ಮಾಡುವಂಥದ್ದು. ಇದಕ್ಕೆ ಮೊದಲ ಉದಾಹರಣೆ ಅಂತ ಹೇಳಿದ್ರೆ ಲತೀಶ್ ಅವರು ತಮ್ಮ ಇದರಲ್ಲಿ ಹೇಳಿದ್ರು, ನಾವು 2020ರಲ್ಲಿ ಫಿಶರೀಸ್ ಕಾಲೇಜ್ ಮತ್ತೆ ನಬಾರ್ಡ್ನವರ ಜೊತೆ ಸೇರಿ ಫಿಶ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್, ಮೀನಿನ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರುವಂತ ತರಬೇತಿಗಳನ್ನು 6 ದಿವಸ ತರಬೇತಿಗಳನ್ನು ನಾವು ಕೊಟ್ಟಿದ್ದೇವೆ. ಅದು ಕೊರೋನಾ ಟೈಮ್ ಅಲ್ಲಿ. ಅಂದ್ರೆ ಫಿಶ್ ಇಂದ ಚಕ್ಲಿ ಮಾಡುವಂಥದ್ದು, ಫಿಶ್ ಇಂದ ಹಪ್ಪಳ ಮಾಡುವಂಥದ್ದು, ಫಿಶ್ ಇದು ಪಿಕಲ್ ಮಾಡುವಂಥದ್ದು, ಫಿಶ್ ಇದು ಚಟ್ನಿ ಪುಡಿ ಮಾಡುವಂಥದ್ದು, ಫಿಶ್ ಇದು ಕಟ್ಲೆಟ್, ಫಿಶ್ ಇದು ಬಿರಿಯಾನಿ. ಸೊ ಆಲ್ಮೋಸ್ಟ್ ಫಿಶ್ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ಸ್ ಗಳನ್ನು ಮಾಡುವಂಥದ್ದು. ಸೊ ಇದು ಆಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಈ ತರಬೇತಿಯನ್ನು ಮಾಡಿರುವಂತಹದ್ದು. ಯಾಕಂದ್ರೆ ಆಗ ಅದಕ್ಕೆ ಮಾರುಕಟ್ಟೆ ಇದೆಯಾ ಇಲ್ವಾ ಅಂತ ನಮಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಯಾವಾಗ ಈ ತರಬೇತಿ ಆಯಿತು, ಈ ಮಹಿಳೆಯರು ಯಾವಾಗ ಈ ತರಬೇತಿ ಪಡೆದ್ರು, ನೆಕ್ಸ್ಟ್ ಅವರು ಒಂದೊಂದು ಪ್ರಾಡಕ್ಟ್ಗಳನ್ನು ಮಾಡಿ ಖಂಡಿತವಾಗಿ ತಮ್ಮದೇ ಒಂದು ಮಾರುಕಟ್ಟೆಯನ್ನು ಮಾಡಿದ್ರು. ಸೊ ಇವರು ಹೇಳಿದ್ರು, ಅದರಲ್ಲಿ ಒಂದು 4 ಮಹಿಳೆಯರು, ಲೈಲಾ ಅಂತ ಊರು ಬೆಳ್ತಂಗಡಿಯಿಂದ, ಈ 4 ಮಹಿಳೆಯರು ಬಹಳ ಆಕ್ಟಿವ್ ಅಂತ ಹೇಳಿದ್ರೆ, ಅವರು ತರಬೇತಿ ಆದ ಕೂಡಲೇ ನಾವು ಒಂದು ಸ್ವ ಉದ್ಯೋಗದೊಂದು ನಮ್ಮದೊಂದು ಯೂನಿಟ್ ಮಾಡಬೇಕು ನಮ್ಮ ಹಳ್ಳಿಯಲ್ಲಿ ಅಂತ. ಅದು ಕೂಡ NRLM ಮೆಂಬರ್ಸ್ ಅವರು ಕೂಡ ಬೆಳ್ತಂಗಡಿಯಿಂದ. ಸೊ ಅವ್ರೇನ್ ಮಾಡಿದ್ರೆ ಬ್ಯಾಂಕ್ ಅನ್ನು ಅಪ್ರೋಚ್ ಆದ್ರು. ಬ್ಯಾಂಕ್ ಅಲ್ಲಿ ಲತೀಶ್ ಅವರು ಹೇಳಿದ ಹಾಗೆ PMFMI ಆ ಯೋಜನೆಯಲ್ಲಿ 30 ಲಕ್ಷದವರೆಗೆ ಲೋನಿಗೆ ಅಪ್ಲೈ ಮಾಡಿದ್ರು. ಓಕೆ, ಸೊ ಅಲ್ಲಿ ಅವರು ಮಾತಾಡಿಕೊಂಡು ಅವರಿಗೆ 30 ಲಕ್ಷ ಲೋನ್ ಕೂಡ ಅಪ್ರೂವ್ ಆಯಿತು. ಮಿಷಿನ್ಗಳನ್ನು ತಂದ್ರು. ಮತ್ತೆ ಪಂಚಾಯತ್ನವ್ರಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಆ ಒಕ್ಕೂಟದವರಿಗೆ ನೀವು ಸ್ವಉದ್ಯೋಗ ಮಾಡಿ ಅಂತ ಬಿಟ್ಟು ಕೊಟ್ಟರು. ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ. ಸೊ ಅಲ್ಲಿ ಮಿಷಿನ್ಗಳನ್ನು ಅವರು ಇದು ಮಾಡಿದ್ದಾರೆ. ಈಗ ಫಿಶ್ ಇಂದ ಚಕ್ಲಿ, ಫಿಶ್ ಇಂದ ಉಪ್ಪಿನಕಾಯಿ, ಫಿಶ್ ಇದು ಆಯಿಲ್ ಆಗಿರ್ಬೋದು, ಫಿಶ್ ಇದು ಪಿಕಲ್ ಆಗಿರ್ಬೋದು ಮಾಡಿಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಎವ್ರಿ ಮಂತ್ ಈಗ 51,000 ರೀಪೇ ಮಾಡಬೇಕು ಎವ್ರಿ ಮಂತ್. ಸೊ 51,000 ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ನಿಯರ್ಲಿ 3 ಲಕ್ಷದವರೆಗೆ ಮಂತ್ಲಿ ವ್ಯವಹಾರ ಆಗ್ಲೇಬೇಕು, ಎಲ್ಲ ಖರ್ಚೆಲ್ಲ ಕಳೆದು. ಸೊ ಅದು ಆಗ್ತಾ ಇದೆ. ನಾನು ಮೊನ್ನೆ ಅವರಿಗೆ ಹೋಗುವಾಗ ಈಗ ಮಳೆಗಾಲದಲ್ಲಿ ಅವರಿಗೆ ಎವ್ರಿ ಮಂತ್ 2 ಲಕ್ಷದವರೆಗೆ ವ್ಯವಹಾರ ಆಗ್ತಾ ಇದೆ. ಎಲ್ಲ ಖರ್ಚು ಕಳೆದವರಿಗೆ 1 ಲಕ್ಷದವರೆಗೆ ಉಳಿತಾಯ ಆಗ್ತಾ ಇದೆ. ಸೊ ಇದು ಮಹಿಳೆಯರೇ ಸೇರಿ ಮಾಡಿದಂತ ಒಂದು ಸಾಧನೆ, ಅವರ ಇಂಟ್ರೆಸ್ಟ್. ಅದೇ ರೀತಿ ಸುಬ್ರಹ್ಮಣ್ಯ ಸರ್ ಹೇಳಿದ್ರು, ನಾವು NRLM ಮೆಂಬರ್ಸಿಗೆ 3 ಕಡೆ, ಒಂದು ಪುತ್ತೂರಿನ ಕೋಡಿಂಬಾಡಿಯಲ್ಲಿ, ಮತ್ತೊಂದು ವಿಟ್ಲಪಡ್ನೂರಲ್ಲಿ, ಮತ್ತೊಂದು ನಮ್ಮ ಮೂಡಬಿದ್ರೆಯ ನೆಲ್ಲಿಕಾರ್ ಪಂಚಾಯತ್ನ 30 ಮಹಿಳೆಯರಿಗೆ ತೆಂಗಿನ ಗೆರಟೆಯಲ್ಲಿ ಕರಕುಶಲ ವಸ್ತು ಮಾಡುವಂತ ತರಬೇತಿಗಳನ್ನು ನಬಾರ್ಡ್ ಪ್ರಾಯೋಜಿತವಾಗಿ ನಾವು
ತರಬೇತಿ ಮಾಡಿದೆವು. ಅದು ಕೂಡ ಹಾಗೆ ನಮಗೆ ಫಸ್ಟ್ ಪ್ರಾಡಕ್ಟ್ ದಕ್ಷಿಣ ಕನ್ನಡದಲ್ಲಿ. ನಮಗೆ ಅದರ ಬಗ್ಗೆ ಹೇಗೆ ಮಾರ್ಕೆಟಿಂಗ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಆಗ ನಾವು ಅಪ್ರೋಚ್ ಆಗಿದ್ದು ತೆಂಗು ಬೆಳೆಗಾರರ ಒಕ್ಕೂಟದ ಒಂದು FPO ಇದೆ, ಅವರನ್ನ ಅಪ್ರೋಚ್ ಆದೆವು. ಅವರು ಹೇಳಿದ್ರು ನಾವು ಅದಕ್ಕೆ ಮಾರುಕಟ್ಟೆಯನ್ನು ಮಾಡ್ತೇವೆ ಅಂತ. ಸೊ ತೆಂಗಿನ ಚಿಪ್ಪಲ್ಲಿ ನಾವು ಹೇಳಿದೆ, ತೆಂಗಿನ ಚಿಪ್ಪನ್ನು ನಾವು ಬಹಳ ತಾಸಾರವಾಗಿ ನೋಡ್ತೇವೆ, ಏನು ಬೇಡ ಅಂತ ಬಿಸಾಡ್ತೇವೆ. ಬಟ್ ತೆಂಗಿನ ಚಿಪ್ಪಲ್ಲಿ ಕೂಡ ಬೇರೆ ಬೇರೆ ಅಲಂಕಾರಿಕ ವಸ್ತುಗಳನ್ನು ಮಾಡಬಹುದು. ಶೋಕೇಸ್ ಅಲ್ಲಿ ಇಡುವಂತ ವಸ್ತು ಆಗಿರ್ಬೋದು, ಆಟಿಕೆಗಳನ್ನು ಮಾಡ್ಲಿಕ್ಕೆ ಆಗತ್ತೆ. ಜೊತೆಗೆ ನಾವು ಜ್ಯೂಸ್ ಕುಡಿಲಿಕ್ಕೆ, ಚಹಾ ಕುಡಿಲಿಕ್ಕೆ, ಟೀ ಕುಡಿಲಿಕ್ಕೆ ಕಪ್ಪುಗಳನ್ನು ಮಾಡಬಹುದು, ಸೂಪ್ ಕುಡಿಲಿಕ್ಕೆ ಕಪ್ಪುಗಳನ್ನು ಮಾಡಬಹುದು, ಅಥವಾ ರಕ್ಷಾಬಂಧನ ಮಾಡಬಹುದು, ಕೀ ಚೈನ್ ಮಾಡಬಹುದು, ಅಥವಾ ಮೊಮೆಂಟೋ. ನಾವೀಗ ಇಲ್ಲಿ ಮೊಮೆಂಟೋ ಏನಿದೆ ಅದು ತೆಂಗಿನ ಗೆರಟೆಯಲ್ಲೇ ಮಾಡಿ ಅದನ್ನು ಕೂಡ ಸೇಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಈಗ ಸ್ಲೋಲಿ ಅದಕ್ಕೆ ಡಿಮಾಂಡ್ ಬರ್ತಾ ಇದೆ. ಆ ತೆಂಗಿನ ಗೆರಟೆಯ ಉತ್ಪನ್ನಗಳಿಗೆ ಸ್ಲೋಲಿ ಆಗಿ ಡಿಮಾಂಡ್ ಬರ್ತಾ ಇದೆ. ಸೊ ನೀವು ಕೂಡ ಅದರ ಬಗ್ಗೆ ತರಬೇತಿಯನ್ನು ಪಡೆಯಬಹುದು. ಯಾಕಂದ್ರೆ KVK ಅವರ ಜೊತೆ ಸರ್ ಹೇಳಿದಾಗ ಅವರು ಕೂಡ ಹೇಳಿದ್ದಾರೆ, ನಮ್ಮ ಒಂದು 2-3 ಬ್ಯಾಚ್ ಅಲ್ಲಿ ಅವರು ಕೂಡ ತರಬೇತಿ ಮಾಡ್ತಾರಂತೆ. ಸೊ ಅಲ್ಲಿ ಕೂಡ ನೀವು ಬಂದು ಮಾಡಬಹುದು. ಈಗ ನಾವು ನಮ್ಮ ವಿಜಯ ಪ್ರತಿಷ್ಠಾನ ಅವ್ರ ಜೊತೆ ಸೇರಿ ನಿನ್ನೆ ಒಂದು ಉದ್ಘಾಟನೆ ಆಯಿತು ನಮ್ಮ ಪೊಳಲಿ ತಪೋವನ ರಾಮಕೃಷ್ಣ ಆಶ್ರಮದಲ್ಲಿ. ಅಲ್ಲಿ ಉದ್ಘಾಟನೆ ಆಯಿತು ನಿನ್ನೆ ಕಾರ್ಯಕ್ರಮ, 7 ದಿವಸ ತರಬೇತಿ. ಅಲ್ಲಿ ಸ್ವಾಮೀಜಿ ಅವರು ಹೇಳಿದ್ರು ನನಗೆ ಮೇನ್ ಆಗಿ ತೆಂಗಿನ ಗರಟೆಯಲ್ಲಿ ಬಟನ್ಸ್ ಮಾಡುವಂಥದ್ದು ಬೇಕು, ಯಾಕಂದ್ರೆ ನಾನೇ ಅದನ್ನು ಮಾರ್ಕೆಟ್ ಮಾಡ್ತೀನಿ. ನಮ್ಮ ರಾಮಕೃಷ್ಣ ಆಶ್ರಮದ ಬೇರೆ ಬೇರೆ ಬ್ರಾಂಚ್ಗಳಿದ್ದಾವೆ, ಅದು ನೀವು ಮಹಿಳೆಯರಿಗೆ ಕಳಿಸಿದ್ರೆ ಮಹಿಳೆಯರು ಅದನ್ನು ಉತ್ಪನ್ನ ಮಾಡಿದ್ರೆ ನಾವೇ ಅದನ್ನು ಮಾರ್ಕೆಟಿಂಗ್ ಮಾಡ್ತೇವೆ. ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನಮ್ಮ ಬ್ರಾಂಡೆಡ್ ಥ್ರೂ ನಾವು ಸೇಲ್ ಮಾಡಬಹುದು ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಈಗ ನಿನ್ನೆಯಿಂದ ತರಬೇತಿ ಸ್ಟಾರ್ಟ್ ಆಗಿದೆ, 1 ವಾರದ ತರಬೇತಿ. ವಿಜಯ ಪ್ರತಿಷ್ಠಾನದವರು ಅದಕ್ಕೆ ನಮಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಅವರು ಸ್ವಉದ್ಯೋಗ ಒಂದು ಯೂನಿಟ್ ಸ್ಟಾರ್ಟ್ ಮಾಡುವಂತ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತದೆ ಅಂತಂದ್ರೆ, ಈಗ ಲೋನ್ ಫೆಸಿಲಿಟಿ ಸಾಕಷ್ಟು ಇದೆ. ಬ್ಯಾಂಕಿಂದ ಕೂಡ ಸಿಗ್ಬಹುದು, ಸರ್ಕಾರದಿಂದ ಕೂಡ ಸಿಗ್ಬಹುದು, ನಿಮ್ಮ ಒಕ್ಕೂಟಕ್ಕೆ ಕೂಡ ಸಬ್ಸಿಡಿ ಕೂಡ ಸಿಗ್ಬಹುದು. ಬಟ್ ಲೋನ್ ವ್ಯವಸ್ಥೆಗಳನ್ನು ಪಡ್ಕೊಂಡು ನೀವು ಸ್ವಉದ್ಯೋಗವನ್ನು ಮಾಡಿ ನಿಮ್ಮ ಕಾಲ ಮೇಲೆ ನಿಲ್ಲುವಂತ ಪ್ರಯತ್ನಗಳನ್ನು ನೀವು ಮಾಡಬೇಕು. ತರಬೇತಿಗಳು, ಮಾಹಿತಿ ಕಾರ್ಯಕ್ರಮಗಳು ಎಷ್ಟೋ ಮಾಡಬಹುದು. ನಾವು ಸರ್ಕಾರ ಸಂಸ್ಥೆ ಆಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಖಂಡಿತವಾಗಿ ನಾವು ಎಷ್ಟೋ ಮಾಡಬಹುದು. ಬಟ್ ಅದನ್ನು ನೀವು ಯಾವ ರೀತಿ ಮುಂದೆ ತೆಗೆದುಕೊಳ್ತೀರಿ ಅದು ನಿಮ್ಗೆ ಮೇನ್ ಆಗಿ ಇರುವಂತದ್ದು. ಮತ್ತೆ ಇನ್ನೊಂದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೆಂಗಿನ ಮರ ಹತ್ತುವ ತರಬೇತಿಯನ್ನು ಕೂಡ ನಾವು ಮಾಡಿದೆವು. 4 ಬ್ಯಾಚ್ ಅಲ್ಲಿ ನಾವು ಮಾಡಿದೆವು. ಅದು 20 ಜನಕ್ಕೆ ಮಾತ್ರ, ಯುವಕರಿಗೆ ಮೇನ್ ಆಗಿ. ಈವನ್ ಯುವತಿಯರು, ಈವನ್ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಸೊ ತೆಂಗಿನ ಮರಕ್ಕೆ ಯಾಕೆ ಹತ್ತಲಿಕ್ಕೆ ತರಬೇತಿ ಯಾಕೆ ಬೇಕಂತ ನೀವು ಕೇಳಬಹುದು. ಬಟ್ ಅದು ಮೆಷಿನ್ ಅಲ್ಲಿ ಹತ್ತುವಂತದ್ದು ತರಬೇತಿ. ಸೊ ಈಗ ಆ ತರಬೇತಿ ಪಡೆದ ಯುವಕರು ನನಗೆ ಯಾವಾಗಲೂ ಫೋನ್ ಮಾಡ್ತಾರೆ, ಸರ್ ಆ ತರಬೇತಿ ಪಡೆದದ್ದು ನಮ್ಗೆ ಎಷ್ಟು ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ, ಅವ್ರು ವರ್ಕ್ ಮಾಡೋದು ಬೆಳಿಗ್ಗೆ 5ರಿಂದ 8 ಗಂಟೆವರೆಗೆ ಮಾತ್ರ. ಓಕೆ, ತಿಂಗಳಿಗೆ 35,000 ದುಡಿತಾರೆ ಅವರು. ನಿಮ್ಮ ರಿಪೋರ್ಟಿಂಗ್ ಮಾಡಬೇಕು ಅಂತಿಲ್ಲ, ಆಫೀಸಿಗೆ ಹೋಗಬೇಕು ಅಂತ ಇಲ್ಲ. ತಿಂಗಳಿಗೆ ನಿಯರ್ಲಿ 25,000 to 35,000 ವರೆಗೆ ಅವರು ದುಡಿತಾರೆ. ಮಿಷಿನ್ ಅಲ್ಲಿ ತೆಂಗಿನ ಮರ ಹತ್ತಿ 5ರಿಂದ 8 ಗಂಟೆವರೆಗೆ ಒಂದು ಪ್ರತಿ ದಿನ ಹೋಗ್ತಾರೆ ಅವರು. ಸೈಕಲ್ ಅಲ್ಲೋ ಮಿಷಿನ್ ಇಟ್ಕೊಂಡು ಹೋಗ್ತಾರೆ, ತೆಂಗಿನ ಮರ ಹತ್ತಾರೆ. ಒಂದು ತೆಂಗಿನ ಮರ ಹತ್ತಿದ್ದಾರೆ. ಇಲ್ಲಿ ನಿಮ್ಗೆ ಮಂಗಳೂರಲ್ಲಿ ನಮ್ಮಲ್ಲಿ 100 ರೂಪಾಯಿ ಬೇಕು ಒಂದು ತೆಂಗಿನ ಮರ ಹತ್ತಿದಕ್ಕೆ. ಇಲ್ಲಿ ಎಷ್ಟು ತಗೊಳ್ತಾರೆ ಗೊತ್ತಿಲ್ಲ ನಿಮ್ಗೆ, 50 rupees 30 rupees 60 rupees ತಗೊಳ್ತಾರೆ ಒಂದು ಮರಕ್ಕೆ ಹತ್ತಿದಕ್ಕೆ. ಸೊ 10 ಮರ ಹತ್ತಿದ್ರೆ ಆಯ್ತಲ್ಲ ಅಲ್ವಾ, 600 rupees ಪರ್ ಡೇ ಅಲ್ವಾ. ಸೊ ನಿಮ್ಗೆ ಪರ್ ಡೇ ನಿಮ್ಗೆ 1000 rupees ಅರ್ನ್ ಮಾಡಬಹುದು. ಅದು ಹೆಂಗಸರು ಕೂಡ ಅಲ್ಲಿ ತರಬೇತಿ ತಗೊಂಡು ಅರ್ನ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೆಂಗಸರು ಹೇಳ್ತಾ ಇದ್ದಾರೆ ತರಬೇತಿ ಪಡುವಾಗ, ನಾವು ನಮ್ಮ ಮನೆಯಲ್ಲಿ ಒಂದು ಮರ ಉಂಟು, ಅದಕ್ಕೆ ತೆಂಗಿನ ಕಾಯಿ ತೆಗಿಲಿಕ್ಕೆ ನಾವು ಯಾರ್ಯಾರ ಕೈ ಕಾಲು ಹಿಡಿಬೇಕು, ಅವು ಬರುವುದಿಲ್ಲ ಟೈಮ್ ಅಲ್ಲಿ. ನಮ್ಮ ಮನೆಯಲ್ಲಿ ಏನಾದ್ರೂ ಏನಾದ್ರೂ ಕೆಲಸಗಳ ದೈವದ ಏನಾದ್ರೂ ಕೆಲಸ ಇದ್ರೆ ಬೊಂಡ ತೆಗಿಲಿಕ್ಕೆ ಜನ ಇಲ್ಲ ನಮ್ಗೆ, ಈಗ ನಾವೇ ಹೋಗಿ ಧೈರ್ಯವಾಗಿ ತಗೊಳ್ತೇವೆ ಅಂತ. ಸೊ ಅದು ಕೂಡ ಒಂದು ನೀವು ಯೂನಿಟ್ ಆಗಿ ನೀವೊಂದು ನಿಮ್ಮ ಗುಂಪಿಂದ 5-6 ಜನ ನೀವು ಅದರ ಬಗ್ಗೆ ತರಬೇತಿ ತಗೊಂಡ್ರೆ, KVKಲಿ ತರಬೇತಿ ಕೊಟ್ಟಾಗ ನಿಮ್ಗೆ ಒಂದು 4,000 rupees ಮಿಷಿನ್ ಫ್ರೀ ಕೊಡ್ತಾರೆ. ಜೊತೆಗೆ 5 lakh ಇನ್ಶೂರೆನ್ಸ್ ಕೂಡ ಇದೆ ಅದರಲ್ಲಿ. ಸೊ ನೀವು ಅದು ಪಡ್ಕೊಂಡ್ರೆ ನಿಮ್ಮದೇ ಒಂದು ಗುಂಪಲ್ಲಿ ನೀವು ಬೇರೆ ಬೇರೆ ಕಾಂಟ್ರಾಕ್ಟ್ ತಗೊಂಡು ಸ್ವಉದ್ಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸ್ವಂತ ಪ್ರಯತ್ನಗಳನ್ನು ಖಂಡಿತವಾಗಿ ನೀವು ಮಾಡಬಹುದು. ಯಾಕಂದ್ರೆ ಗುಂಪಿದೆ, ಹಣಕಾಸಿನ ವ್ಯವಸ್ಥೆ ಇದೆ, ತರಬೇತಿ ಕೊಡುವವರಿದ್ದಾರೆ. ನೀವು ಸ್ವಉದ್ಯೋಗ ಮಾಡ್ಲಿಕ್ಕೆ ನೀವು ಮುಂದೆ ಬರಬೇಕು. ಸೊ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಬೇರೆ ಬೇರೆ ತರಬೇತಿ ಮಾಡ್ಲಿಕ್ಕೆ ಖಂಡಿತವಾಗಿ ಇದೆ. ನಾವು ಕೂಡ ತಯಾರಿದ್ದೇವೆ. ನಾವು ಆಗಿರ್ಬೋದು, NRLM ಮೆಂಬರ್ಸ್ ಆಗಿರ್ಬೋದು, ವಿಜಯ ಪ್ರತಿಷ್ಠಾನದವರು ಕೂಡ ಫಂಡಿಂಗ್ ಮಾಡ್ಲಿಕ್ಕೆ ಇದ್ದಾರೆ. ಅವರು ಹೇಳಿದ್ರು ನನಗೆ ಪ್ರಪೋಸಲ್ ಕೊಡಿ ಅಂತ. ಸೊ ನಿಮ್ಮಲ್ಲಿ ಒಂದು 30 ಜನ ನಾವು ಸರ್ ನಮ್ಗೆ ಇಂಥ ತರಬೇತಿ ಬೇಕು ನಮ್ಗೆ ಮಾಡಿ ಅಂತ ನಮ್ಮನ್ನ ಅಪ್ರೋಚ್ ಆದ್ರೆ ಖಂಡಿತವಾಗಿ ಏನೊಂದು ಪ್ರಪೋಸಲ್ ಮಾಡಿ ವಿಜಯ ಪ್ರತಿಷ್ಠಾನದ ಫಂಡಿಂಗ್ ಮಾಡಿದ್ರೆ ಖಂಡಿತವಾಗಿ ನಾವು ನೆಕ್ಸ್ಟ್ ತಿಂಗಳಲ್ಲಿ ಅಂತ ಒಂದು ತರಬೇತಿಗಳ ಬಗ್ಗೆ ಪ್ರಯತ್ನ ಮಾಡಬಹುದು. ಜೊತೆಗೆ ನಮ್ಮ ಸಂಸ್ಥೆಯವರು ಆರಿ ವರ್ಕ್ ಬಗ್ಗೆ ಕೂಡ ತರಬೇತಿ ಕೊಡ್ತಾರೆ. ಆರಿ ವರ್ಕ್ ನಿಮ್ಗೆ ಗೊತ್ತಿರ್ಬೋದು ಮಹಿಳೆಯರಿಗೆ ಅಲ್ವಾ. ಬ್ಲೌಸ್ ಅಲ್ಲಿ ಬೇರೆ ಬೇರೆ ಅಲಂಕಾರಿಕ ಡಿಸೈನ್ ಗಳನ್ನು ಮಾಡೋದು. ಒಂದು ಬ್ಲೌಸ್ ನೀವು
ಮದುಮಗಳಿಗೆ ಅಂತ ಬ್ಲೌಸ್ ಮಾಡಿದ್ರೆ 15,000 ರುಪೀಸ್ ವರೆಗೆ ಚಾರ್ಜ್ ಮಾಡ್ತಾರೆ ಅಲ್ವಾ. ನೀವು ಮದುವೆ ಗೊತ್ತಿರ್ಬೋದು 3,000 4,000 ರುಪೀಸ್ ಆರಿ ವರ್ಕಿಗೆ ಇದೆ. ಸೊ ಅದನ್ನು ನೀವು ಕಲ್ತ್ರೆ ನೀವು ಮನೆಯಲ್ಲೇ ಮಾಡಿ ಸ್ವಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅಂಥ ಟೈಮಲ್ಲಿ ಅಂಥ ಬೇರೆ ಬೇರೆ ವಿನೂತನ ಶೈಲಿಯ ತರಬೇತಿಗಳನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಕಾಲ ಮೇಲೆ ನಿಲ್ಲಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಕೂಡ ಅಂತ ಅವಕಾಶ ಯಾವುದೇ ಒಂದು ತರಬೇತಿ ಇದ್ರೂ ನಾವು ಮುಂದಿನ ತಿಂಗಳಲ್ಲಿ ನಿಮಗೆ ತಿಳಿಸ್ತೇವೆ ಯಾವ ತರಬೇತಿ ನೀಡಬೇಕಂತೇಳಿ. ನಮಗೊಂದು ತರಬೇತಿ ನೀಡಿ ಅವಕಾಶ ನೀಡಬೇಕು. ನಮಗೆ ಇವತ್ತು ಬಹಳಷ್ಟು ಒಂದು ವಿಷಯವನ್ನ ನಮಗೆ ಭಾರತೀಯ ವಿಕಾಸ್ ಟ್ರಸ್ಟಿನ ಜೀವನ್ ಸರ್ ನಮ್ಮೆಲ್ಲರಿಗೆ ಮಾಹಿತಿ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಇದೀಗ ನಮ್ಮ ಸರ್ ನರಸಿಂಹ ನಾಯ್ಕ್ ಸರ್ ನಮ್ಮೆಲ್ಲರ JCI ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಬಹಳಷ್ಟು ಒಂದು ಸಹಾಯ, ಏನು ಕಷ್ಟ ಇದ್ರು ಎಲ್ಲರೊಂದಿಗೆ ಬೆರೆಯುವಂತ ನಮ್ಮ ಸರ್ ಅವರಿದ್ದಾರೆ. ಅವರೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೀನಿ. ಸರ್ವರಿಗೂ ಮತ್ತೊಮ್ಮೆ ನನ್ನ JCI ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, JCI ಮಂಗಳ ಗಂಗೋತ್ರಿ ಕೊಣಾಜೆ ವಲಯ 15 ಪ್ರಾಂತ್ಯ C ಹಾಗೂ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಕೊಣಾಜೆ ಮತ್ತು ವಿಜಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್, ಬ್ಯಾಂಕ್ ಆಫ್ ಬರೋಡಾ ಮತ್ತು ಎಲ್ಲ ಸ್ಥಳೀಯ ಎಲ್ಲರೊಟ್ಟಿಗೆ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಈ ದಿನ ಬಹಳ ಅದ್ಭುತವಾದ ರೀತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತ ಭಾವಿಸ್ಕೊಂಡಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಮತಿ ಅನಿತಾ ಪಿಂಟೋ ಮೇಡಮ್ ಅವರು ಹಾಗೂ ಲತೀಶ್ ಅವರು ಈಗ ತಾನೇ ಇನ್ನು ಸರ್ಕಾರದ ಸಾಲ ಸೌಲಭ್ಯಗಳ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ನಾಯ್ಕರವರು ವ್ಯವಸ್ಥಾಪಕರು, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ತಾಲೂಕ್ ಪಂಚಾಯತ್ ಮಂಗಳೂರು. ಏನಪ್ಪ ನಮ್ಮ ಮೂಲ ಉದ್ದೇಶ ಏನಂದ್ರೆ ಯುವಕರಿಗೆ ಮತ್ತು ಯುವತಿಯರಿಗೆ ಅವರನ್ನ ತರಬೇತಿ ಕೊಡಿಸುವುದು ಮತ್ತು ಅವರ ವ್ಯಕ್ತಿತ್ವವನ್ನು ಅವರನ್ನ ಸ್ಕಿಲ್ಡ್ ಕೋರ್ಸ್ ಆಗಿ ಈ ದೇಶಕ್ಕೆ ನೀಡುವಂತ ಒಂದು ಯೋಜನೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ಮಂಗಳ ಗಂಗೋತ್ರಿ ಕೊಣಾಜೆ ಈ ಭಾಗದಲ್ಲಿ ಬೇರೆ ಬೇರೆ ಇದಕ್ಕೆ ಶಿಕ್ಷಣ ಅನ್ನೋದು ಇಲ್ಲ, ಮತ್ತೆ ವ್ಯಕ್ತಿಯ ಉದ್ಯೋಗ ಮತ್ತು ಅವರ ವ್ಯಕ್ತಿತ್ವ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಇರುವಂತ ಒಂದು ಸಮಸ್ಯೆ. ಈ ಸಮಸ್ಯೆಯಲ್ಲಿ ಯಾರು ಬೇಕಾದರೂ ತಾವು ಸದಸ್ಯರಾಗಬಹುದು. ಅದಕ್ಕೆ ಏನು ಒಳ್ಳೆಯ ಆಫೀಸರ್ ಇದ್ದಾರೆ, ಲಯನ್ಸು ಮತ್ತೆ ಬೇರೆ ಬೇರೆ ರೋಟರಿ ಸಮಸ್ಯೆಯಲ್ಲಿ ತಹ ವ್ಯತ್ಯಾಸ ಏನು ಇರುವುದಿಲ್ಲ. ಯಾರು ಬೇಕಾದ್ರೂ ಆಸಕ್ತಿಯವರು ಈ ಸಮಸ್ಯೆಯಲ್ಲಿ ಸೇರಿ, ಸಮಸ್ಯೆಯ ಮೂಲ ಉದ್ದೇಶವೇ ದೇಶಕ್ಕೆ ಯುವಕರನ್ನ ತರಬೇತಿಗೊಳಿಸುವುದು. ಯುವಕ ಯುವತಿಯರನ್ನ ತರಬೇತಿಗೊಳಿಸಿ ಅವರನ್ನ ಸ್ವಯಂ ಜೀವನಕ್ಕೆ ಏನೀಗ ನಾವು ಸ್ವಾವಲಂಬನೆ ಎಂಬ ಒಂದು ತರಬೇತಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ JC ಸಂಸ್ಥೆಯ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿರುವಂತಹ ಅನೇಕ ಯುವಕ ಯುವತಿಯರಿಗೆ ನಾವು ಪ್ರತಿ ತಿಂಗಳನ್ನ ನಾವು ಯಾವುದೇ ಒಂದು ಫೀಸನ್ನು ತಗೊಳ್ಳದೇನೆ ನಾವು ತರಬೇತಿಯನ್ನು ಹಮ್ಮಿಕೊಳ್ತೇವೆ. ಹಾಗಾಗಿ ನಮ್ಮಲ್ಲಿ JC ಕವಿತಾ ಅವರಿದ್ದಾರೆ, ನಿಮ್ಮ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ, ಅವರು ಸಹ ನಮ್ಮಲ್ಲಿ ಸದಸ್ಯರಾಗಿದ್ದಾರೆ. ಬಹಳಷ್ಟು ಇಲ್ಲಿನ ಮಹಿಳಾ ಸದಸ್ಯರು ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನ ಮಹಿಳಾ ಒಕ್ಕೂಟಕ್ಕೆ ಒಂದು ಕಾರ್ಯಕ್ರಮವನ್ನು JCಯಿಂದ ಹಮ್ಮಿಕೋಬೇಕಂತ ನಾವು ಹೇಳಿದಾಗ ಅವರು ಸರ್ ನಮಗೆ ಒಂದು ಬ್ಯಾಂಕಿನ ಸೌಲಭ್ಯದ ಬಗ್ಗೆ ಮತ್ತು ಸರ್ಕಾರದಿಂದ ಇಲಾಖೆಯಿಂದ ದೊರೆಯುವಂತಹ ಮಾಹಿತಿಗಳ ಒಂದು ಶಿಬಿರವನ್ನು ಮಾಡಿದರೆ ನಮಗೆ ಉಪಯೋಗ ಆಗ್ತದೆ ಅಂತ ನಮ್ಮಲ್ಲಿ ತಿಳಿಸಿದ್ರು. ಅವರ ಮನವಿಯನ್ನು ನಾವು ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಮ್ಮ JCಯ ಎಲ್ಲ ಸದಸ್ಯರು, ತ್ಯಾಗಮ್ಮ ಅವರು ಮಾಸ್ಟರ್ ಇದ್ದಾರೆ, ನಮ್ಮ JC ಪೂರ್ವಾಧ್ಯಕ್ಷರು ಇಲ್ಲಿದ್ದಾರೆ, ಅವರು ಕಮಲಾಕ್ಷ ಶೆಟ್ಟಿಗಾರ್ ಅವರು ಇದೇ ಊರಿನವರು, ಮತ್ತು ನಮ್ಮ JCಯ ಕಾರ್ಯದರ್ಶಿ ಅವರಿದ್ದಾರೆ, ನಮ್ಮ ಆರೀಫ್ ಅವರೆಲ್ಲ ಈ ಊರಿನ ಬೇರೆ ಬೇರೆ ಅವರು ಮಾಧ್ಯಮ ಒಂದು ಟಿವಿನಲ್ಲಿ ಅವರೊಂದು ಚಾನಲ್ ಇದೆ. ಹಾಗಾಗಿ ನಾವು ಇಲ್ಲಿಯ ಏನು ಯುವಕರಿಗೆ ಯಾವುದೇ ರೀತಿಯ ಒಂದು ಭಾಷಣ ಕಲಿಯುವಂಥ ವಿದ್ಯೆ ಇರ್ಬೋದು ಮತ್ತು ಸ್ವಯಂ ಉದ್ಯೋಗ ಇರ್ಬೋದು ಮತ್ತು ಎಲ್ಲ ಮಹಿಳೆಯರಿಗೆ ಒಂದು ಯಾವುದೇ ಕಾರ್ಯಕ್ರಮವನ್ನು ಯಾವ ರೀತಿ ನಡೆಸಬೇಕು ಅನ್ನೋ ತರಬೇತಿ ಇರ್ಬೋದು, ಸ್ಪೀಚ್ ಇರ್ಬೋದು, ಮತ್ತು ಯಾವುದೇ ರೀತಿಯ ಸರ್ಕಾರದಿಂದ ದೊರೆಯುವಂಥ ಸೌಲಭ್ಯಗಳನ್ನು ಸಹ ನಾವು ದೊರಕಿಸ್ಕೊಳ್ಳಿಕ್ಕೆ ತರಬೇತಿ ಕೊಡಲಿಕ್ಕೆ ನಮ್ಮ JC ಸಂಸ್ಥೆ ಸುಮಾರು 10-20 ವರ್ಷಗಳಿಂದ ಈ ಪರಿಸರದಲ್ಲಿ, ಮತ್ತು ನೀವು ಮಹಿಳೆಯರೆಲ್ಲ ನೋಡಿರ್ಬೋದು, ನಾವು
ಶ್ರೀಕೃಷ್ಣ ಸ್ಪರ್ಧೆ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಔದ್ಯೋಗಿಕ ಉದ್ಯೋಗ ತರಬೇತಿ ಈ ಮುಖ್ಯ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಕೊಂಡು ನಮ್ಮ JCI ಸಂಸ್ಥೆ ಬಹಳಷ್ಟು ವರ್ಷಗಳಿಂದ ಶ್ರಮ ವಹಿಸ್ಕೊಂಡು ಬಂದಿದೆ. ಹಾಗಾಗಿ ಇನ್ನೂ ಹೆಚ್ಚಿನ, ಈಗ ಹೇಳಿದರು ಮೇಡಮ್ ಅವರು, ನಮಗೆ ಹೆಚ್ಚು ತರಬೇತಿ ಬೇಕಂತ. ಭಾರತ್ ವಿಕಾಸ್ ರತ್ನರು ಬಂದಿರೋದು ಬಹಳ ಅಭಿನಂದನೀಯ, ಬಹಳ ನಮಗೆ ಖುಷಿಯಾಗಿದೆ. ನಾನು ಸುಮಾರು 15 ವರ್ಷಗಳ ಹಿಂದೆ ಮಣಿಪಾಲ್ ಮೂಲ ಟ್ರಸ್ಟ್ಗೆ ನಾನು ಭೇಟಿ ಕೊಟ್ಟಿದ್ದೆ ನಮ್ಮ ವಿದ್ಯಾರ್ಥಿಗಳೊಂದಿಗೆ. ಅಲ್ಲಿ ಬಹಳ ಅನೇಕ ಉತ್ತಮ ರೀತಿಯ ಒಂದು ಸ್ಕಿಲ್ಡ್ ಟ್ರೈನಿಂಗನ್ನು ಮತ್ತು ಸಂಶೋಧನೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಏನೇನು ಬೇರೆ ಬೇರೆ ಸಂಶೋಧನೆಗಳು ಬರ್ತವೆ ಅವನ್ನು ಪ್ರಾಕ್ಟಿಕಲ್ ಆಗಿ ಜನಗಳಿಗೆ ತಲುಪಿಸುವಂತಹ ಒಂದು ಯೋಜನೆಯನ್ನು ಅವರು ಮಾಡ್ತಾ ಇದ್ದಾರೆ. ಬಹಳ ಅದ್ಭುತವಾದಂಥ ಸಂಸ್ಥೆ ಮಣಿಪಾಲ್ ಸಂಸ್ಥೆ. ಹಾಗೆ ಈಗ ಅವರು ಬಹಳ ಹಿರಿಯರಿದ್ರು, ಅವರು ತೀರ್ಕೊಂಡಿದ್ದಾರೆ ಅಂತ ನಾನು ಪೇಪರಲ್ಲಿ ತಿಳ್ಕೊಂಡೆ ಆ ವಿಷಯ. ತಾವು ಬಂದಿದ್ದೀರಿ, ಬಹಳ ಸಂತೋಷ, ಅಭಿನಂದನೆ. JCI ನೀವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದರೆ ನಾವು ಹೆಚ್ಚು ಕಾರ್ಯಕ್ರಮಗಳನ್ನು ಈ ಭಾಗದ ಜನಗಳಿಗೆ ಮತ್ತು ಯುವಕರಿಗೆ ತಲುಪಿಸಲಿಕ್ಕೆ ಅನುಕೂಲ ಆಗ್ತದೆ. JCI ನೀವು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ರೆ ನಾವು ಯಾವಾಗಲೂ ಸಹ ಸಿದ್ಧರಿದ್ದೇವೆ ಅಂತ ತಮಗೆ ಈ ಮೂಲಕ ಮನವಿ ಮಾಡ್ತಾ, ಮತ್ತು ಮಹಿಳೆಯರೆಲ್ಲ ಸಕಾಲಕ್ಕೆ, ಇಷ್ಟು ಮಳೆ ಇದ್ರೂ ಸಹ ತಾವೆಲ್ಲ ಬಂದಿದ್ದೀರಿ. ಮುಂದೆ ಇನ್ನೊಂದು ಕಾರ್ಯಕ್ರಮ ಇದೆ, ನಾನು JCI ಒಂದು ಆಟಿದ ಕೂಟ ಒಂದು ಕಾರ್ಯಕ್ರಮ, ನೆಕ್ಸ್ಟ್ ಪ್ರೋಗ್ರಾಮ್ ಇದೆ. ಹಾಗಾಗಿ ಸಮಯದ ಅಭಾವ ಇರೋದ್ರಿಂದ ಬ್ಯಾಂಕ್ನವರು ಹೆಚ್ಚಿನದಾಗಿ ವಿಜಯ ರೂರಲ್ ಟ್ರಸ್ಟ್ನವರು, ಬ್ಯಾಂಕ್ ಮ್ಯಾನೇಜರ್ ಡೇರಿಕ್ ಸರ್ ಅವರು, ನಾನು ಹೋಗಿ ಮನವಿ ಮಾಡಿದಾಗ ಅವರಲ್ಲದೇ ಹೆಚ್ಚು ಮಾಹಿತಿ ತರಬೇತಿ ಇರುವಂಥ ಅವರ ಒಂದು ಸಿಬ್ಬಂದಿಯನ್ನು ನಮಗೆ ನೀಡಿ ಭಾಳ ವಿವರವಾದ ವಿಚಾರಗಳನ್ನು ಮಹಿಳೆಯರಿಗೆ ನೀಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರದ್ದು ಸದುಪಯೋಗ ನೀವು ಹೆಚ್ಚು ಇನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಯಾರು ಇವತ್ತು ಬಂದಿಲ್ಲ ಅವರಿಗೆಲ್ಲ ತಿಳಿಸೋದ್ರ ಮುಖಾಂತರ ಇನ್ನು ಮಾಹಿತಿಯನ್ನು ಬ್ಯಾಂಕ್ ಹೋಗಿ ನೀವು ಪಡ್ಕೊಂಡು ಅನುಕೂಲ ಪಡ್ಕೊಂಡ್ರೆ JCI ಒಂದು ಈ ಕಾರ್ಯಕ್ರಮಕ್ಕೆ ಭಾಳ ಅರ್ಥಪೂರ್ಣ ಒಂದು ಅಂತ ತಿಳ್ಕೊಂಡೆವು. ಇನ್ನು ಏನಾದರೂ ನಮಗೆ ಹೆಚ್ಚಿನ ತರಬೇತಿಗಳಿಗೆ ಬೇಕಿದ್ದರೆ ನಮ್ಮ JCIನ ನೀವು ಕಾಂಟ್ಯಾಕ್ಟ್ ಮಾಡಿ. ನಾವು ಬೇರೆ ಬೇರೆ ಟೆಕ್ನಿಕಲ್ ಟ್ರೈನ್ಡ್ ಪೀಪಲ್ ನಮಗೆ ಗೊತ್ತಿರೋರಿದ್ದಾರೆ. ನಮ್ಮ JCI ಸಂಸ್ಥೆಯಲ್ಲಿ ಸಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ನೀಡುವಂತಹ ಉತ್ತಮವಾದಂಥ ತರಬೇತುದಾರರಿದ್ದಾರೆ. ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗ್ತದೆ ಅಂತ ಅನುಕೂಲ ಆಗುವಂತಹ ನಿಮ್ಮ ಯಾವುದೇ ಬೇಡಿಕೆಗಳನ್ನು ತರಬೇತಿ ಕೊಡೋದು ಮತ್ತು ಅವರಿಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳಿಗೆ ನಾವು ಸದಾ ಸಿದ್ಧ ಇದ್ದೇವೆ ಅಂತ ಭರವಸೆಯನ್ನು ನೀಡ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ಒಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಮತ್ತು ಬ್ಯಾಂಕಿನವರಿಗೆ ತಾಲೂಕು ಅಧಿಕಾರಿ ಮಾಹಿತಿ ಕೊಟ್ಟಂಥ ಸುಬ್ರಹ್ಮಣ್ಯ ನಾಯ್ಕ ಅವರಿಗೆ ಹೆಚ್ಚಿನದಾಗಿ ನಮ್ಮ ಮಹಿಳಾ ಒಕ್ಕೂಟದ ಅಧ್ಯಕ್ಷೆಯಾದಂತಹ ನಮ್ಮ JCI ಸದಸ್ಯರು ಆದಂತಹ ನಮ್ಮ ಕವಿತಾ ಮೇಡಮ್ ಅವರು, ನಮ್ಮ ಎಲ್ಲ JCI ಸಿಬ್ಬಂದಿಗಳು ಮತ್ತು ಪದಾಧಿಕಾರಿಗಳು ಇದಕ್ಕೆ ಸಹಕಾರ ನೀಡಿದೆ. ಮತ್ತು ನಮ್ಮ ಚಾನಲ್ನವರು, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಎಲ್ಲ ಒಂದು ಮಾಹಿತಿಯನ್ನು ನೀಡಿ ಅದನ್ನು ಪಬ್ಲಿಸಿಟಿಯನ್ನು ಸದಾ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸ್ತಾ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಉಪಯೋಗ ಆಗಿದೆ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಭಾವಿಸಿಕೊಂಡು ನನ್ನ ವಂದನೆಗಳನ್ನು ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ.